ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಈ ದಿವಸ ನಾವು ಮತ್ತೆ ರೈತರ ವಿಚಾರವಾಗಿ ಮಾತಾಡಲಿಕ್ಕಿದ್ದೇವೆ. ಅದು ಕೂಡ ರೈತರ ಧರಣಿ ಅಥವಾ ರೈತರ ಪ್ರತಿಭಟನೆ ದಿಲ್ಲಿಯಲ್ಲಿ ಅಥವಾ ದಿಲ್ಲಿ ಬಾರ್ಡರಲ್ಲಿ ನಡೀತಾ ಇರುವಂಥ ಒಂದು ಪ್ರತಿಭಟನೆ ಇವತ್ತು ನಿನ್ನೆ ದಿನಗಳಲ್ಲಿ ಜಾಗತಿಕವಾಗಿ ಆ ಒಂದು ಸುದ್ದಿ ಎಬ್ಬಿಸ್ತಾ ಇದೆ ಅಥವಾ ಸೌಂಡ್ ಮಾಡ್ತಾ ಇದೆ. ಇವೆಲ್ಲದಕ್ಕೆ ಮುಖ್ಯ ಕಾರಣವಾಗಿರುವಂಥದ್ದು ಅಮೇರಿಕದ ಅಥವಾ ಜಗತ್ತಿನ ನಂಬರ್ 1 ಪಾಪ್ ಗಾಯಕಿ ರಿಹಾನ್ನಾ ಅವರು ಮಾಡಿರುವಂಥ ಒಂದು ಟ್ವೀಟ್. ಸೊ ಆ ಸಲುವಾಗಿ ನಾವು ಇವತ್ತು ಪಾಪ್ ಗಾಯಕಿಯ ರೈತ ಧ್ವನಿ ಅನ್ನುವ ವಿಚಾರ ನೆಲೆಯಲ್ಲಿ ನಾವು ಇವತ್ತು ನಮ್ಮ ಈ ಒಂದು ಮಾತುಕತೆಯನ್ನು ನಡೆಸಲಿಕ್ಕಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಜೊತೆಗೆ ಮುಖ್ಯ ಅತಿಥಿಯಾಗಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಕಾರ್ಯಕರ್ತರು ಮತ್ತು ಶೈಕ್ಷಣಿಕ ಸಲಹೆಗಾರರು ಆಗಿರುವಂಥ MG ಹೆಗ್ಡೆ ಅವರು ನಮ್ಮ ಜೊತೆಗೆ ಈ ಸಂದರ್ಭದಲ್ಲಿ ಭಾಗವಹಿಸಿದ್ದಾರೆ. ನಾನು MG ಹೆಗ್ಡೆ ಅವರನ್ನು ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಿದ್ದೇನೆ. ಹೆಗ್ಡೆ ಅವರೇ, ಎಸ್ MG ಹೆಗ್ಡೆ ಅವರು ಮಂಗಳೂರಿನ ಅತ್ಯಂತ ಹಿರಿಯ ಒಬ್ಬ ಸಾಮಾಜಿಕ ಕಾರ್ಯಕರ್ತರು, ಜೊತೆಗೆ ಮಂಗಳೂರಿನಲ್ಲಿ ಫ್ಯಾಷನ್ ಡಿಸೈನ್ಗೆ ಸಂಬಂಧಪಟ್ಟಂಥ ಕಾಲೇಜನ್ನು ಅಥವಾ ಕರ್ನಾಟಕದಲ್ಲೇ ಮೊದಲಿಗೆ ಆರಂಭಿಸಿದಂಥ ಕೀರ್ತಿ ಅದು MG ಹೆಗ್ಡೆ ಅವರಿಗೆ. ಪ್ರಸಕ್ತ ಅವರು ಶೈಕ್ಷಣಿಕ ಸಲಹೆಗಾರರಾಗಿ ಕೆಲಸ ಮಾಡ್ತಾ ಇದ್ದಾರೆ ರಾಜ್ಯದೆಲ್ಲೆಡೆ. ಜೊತೆಗೆ ಶಿವಮೊಗ್ಗದ ಕುವೆಂಪು ವಿಶ್ವವಿದ್ಯಾನಿಲಯದಲ್ಲಿ ಇತ್ತೀಚೆಗೆ ಅವರನ್ನು ಅಲ್ಲಿಯ ಸಿಲೆಬಸ್ ಕಮಿಟಿಗೆ ಕೂಡ ಅವರನ್ನು ವಿಶ್ವವಿದ್ಯಾನಿಲಯ ನೇಮಕ ಮಾಡಿಕೊಂಡಿದೆ. ಸೊ ಸಾಮಾನ್ಯವಾಗಿ ಯಾವುದೇ ಬೆಳವಣಿಗೆಗಳ ಬಗ್ಗೆ ಅಥವಾ ಕರೆಂಟ್ ಅಫೇರ್ಸ್ಗಳ ಬಗ್ಗೆ ಮತ್ತು ರಾಜಕೀಯ ಬೆಳವಣಿಗೆಗಳ ಬಗ್ಗೆ ತುಂಬ ಅಧಿಕೃತವಾಗಿ ದೃಢವಾದ ನಿಲುವಿನಿಂದ ಮಾತನಾಡಬಲ್ಲಂಥ ಒಬ್ಬ ವಿಶ್ಲೇಷಕರು MG ಹೆಗ್ಡೆ ಅವರು. ನಾವು ಇವತ್ತು ಮಾತನಾಡುವಂಥದ್ದು ದಿಲ್ಲಿಯಲ್ಲಿ ನಡೀತಾ ಇರುವಂಥ ರೈತ ಚಳವಳಿ, ನವೆಂಬರ್ 26ರಿಂದ ಆರಂಭಗೊಂಡಂಥ ರೈತರ ಪ್ರತಿಭಟನೆ ಇದೆ. ಅಖಿಲ ಭಾರತ ಮಟ್ಟದಲ್ಲಿ ಸುಮಾರು 40ಕ್ಕೂ ಹೆಚ್ಚು ರೈತ ಸಂಘಟನೆಗಳು ಸೇರಿಕೊಂಡು ಮಾಡ್ತಾ ಇರುವಂಥ ಒಂದು ಬಹುದೊಡ್ಡ ಚಾರಿತ್ರಿಕವಾದ ಹೋರಾಟ. ಈಗಾಗಲೇ ಸುಮಾರು 70 ದಿವಸಗಳ ಹತ್ತಿರ ಬಂದಿರುವಂಥ ಒಂದು ಹೋರಾಟ. ಸ್ವತಂತ್ರ ಭಾರತದಲ್ಲಿ ಬಹುದೊಡ್ಡ ಮಟ್ಟದಲ್ಲಿ, ಅಂದರೆ ಲಕ್ಷಾಂತರ ಮಂದಿ ಭಾಗವಹಿಸಿರುವಂಥ ಹೋರಾಟ. ಮೊನ್ನೆ 26ನೇ ತಾರೀಕಿಗೆ ದೊಡ್ಡ ಮಟ್ಟದಲ್ಲಿ ರೈತರ ಪೆರೇಡ್ ಕೂಡ ನಡೆಯಿತು. ರೈತರ ಪೆರೇಡ್ ನಡೆಯುವ ದಿವಸ ಮಧ್ಯಾಹ್ನ ನಂತರ ಒಂದು ಸಣ್ಣ ಆಕಸ್ಮಿಕ ಅಥವಾ ಅಲ್ಲಿ ಒಂದು ಗುಂಪು ನುಸುಳಿಕೊಂಡು, ಅದು ಕೂಡ ದೀಪ್ ಸಿದ್ದು ಅನ್ನುವಂಥ BJP ಕಾರ್ಯಕರ್ತನಿದ್ದಂಥ ಒಂದು ಗುಂಪು ಅಲ್ಲಿ ಪ್ರತ್ಯೇಕವಾಗಿ ಧ್ವಜಾರೋಹಣ ಮಾಡಲಿಕ್ಕೆ ಹೋಗಿ ಒಂದಷ್ಟು ಎಡವಟ್ಟನ್ನು ಮಾಡಿಕೊಂಡಿತ್ತು. ಆ ನಂತರದ ಬೆಳವಣಿಗೆಯಲ್ಲಿ ಸರ್ಕಾರ ಅದೇ ಒಂದು ನೆಪ ಇಟ್ಕೊಂಡು ರೈತರು ಪೊಲೀಸರ ಜೊತೆಗೆ ಸಂಘರ್ಷಕ್ಕೆ ಇಳಿದಿದ್ದಾರೆ. ರೈತರನ್ನು ಪ್ರತಿಭಟನಾ ಜಾಗದಿಂದ ಹಿಂದಕ್ಕೆ ಕಳಿಸಲಿಕ್ಕೆ ಪ್ರಯತ್ನ ಮಾಡಿತ್ತು. ಅದು ಬಹುಮುಖ್ಯವಾಗಿ ಉತ್ತರ ಪ್ರದೇಶ ಇರ್ಬೋದು ಅಥವಾ ದಿಲ್ಲಿ ಬಾರ್ಡರ್ ಇರ್ಬೋದು. ಆ ದಿವಸ ರೈತರನ್ನು ಬಹುಮುಖ್ಯವಾಗಿ ಉತ್ತರ ಪ್ರದೇಶದ ಬಾರ್ಡರಿಂದ ಹಿಂದಕ್ಕೆ ಕಳಿಸಲಿಕ್ಕೆ ಅಥವಾ ಪಂಜಾಬ್ನ ಹತ್ರ ಮತ್ತೆ ಅವರನ್ನು ತಿರುಗಿ ಕಳುಹಿಸಲಿಕ್ಕೆ ಎಲ್ಲ ಪ್ರಯತ್ನಗಳು ನಡೆಯಿತು. ಆದರೆ ಯಾವಾಗ ರೈತ ನಾಯಕ ಟಿಕಾಯತ್ ಅವರು ಮತ್ತೆ ಬಂದು ರೈತರನ್ನು ಒಟ್ಟು ಮಾಡಿ ಮಾತಾಡಿದರು, MG ಹೆಗ್ಡೆ ಅವರೇ, ಅವರ ಕಣ್ಣೀರು ಸುರಿಸಿದ ಸಂದರ್ಭದಿಂದ ಅದೇ ರಾತ್ರಿ ಲಕ್ಷಾಂತರ ಜನ ಮತ್ತೆ ಈ ಒಂದು ಪ್ರತಿಭಟನಾ ಜಾಗಕ್ಕೆ ಬಂದರು. ಇನ್ನೊಂದು ಕಡೆ ಉತ್ತರ ಪ್ರದೇಶ ಬಾರ್ಡರಲ್ಲಿ ಕೂಡ ಅಷ್ಟೇ ಪೊಲೀಸರು ಸಾಲಾಗಿ ನಿಂತು ರೈತರನ್ನು ಹಿಂದಕ್ಕೆ ಕಳಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದರು ಅಥವಾ ಲಾಠಿ ಎತ್ತಲಿಕ್ಕೆ ಪ್ರಯತ್ನ ಮಾಡಿದ್ರು. ಯಾವಾಗ ಟಿಕಾಯತ್ ಅವರ ಧ್ವನಿಗೆ ಇಡೀ ಉತ್ತರ ಪ್ರದೇಶ ಎದ್ದು ನಿಂತಿತ್ತು, ಆವಾಗ ಉತ್ತರ ಪ್ರದೇಶ ಸರ್ಕಾರ ಕೂಡ ರೈತರ ಪರವಾಗಿ ತಣ್ಣಗಾಯಿತು. ಸೊ ಆ ನಂತರದ ಬೆಳವಣಿಗೆಯಲ್ಲಿ ಏನು ಮಾಡಿತ್ತು ಅಂತ ಹೇಳಿದ್ರೆ, ಜನವರಿ 30 ಅಂದರೆ 29, 30, 31 ಇಷ್ಟು 3 ದಿನಗಳ ಕಾಲಕ್ಕೆ ಆ ಒಂದು ಪ್ರತಿಭಟನೆ ನಡೀತಾ ಇದ್ದಂಥ ಪ್ರದೇಶದ ವ್ಯಾಪ್ತಿಯಲ್ಲಿ ಅಂತರ್ಜಾಲ ಸೇವೆಯನ್ನು ಸರ್ಕಾರ ಬಂದ್ ಮಾಡಿತ್ತು. ಇದೇ ನೋಡಿ ಕಾರಣವಾದದ್ದು. ಈ ಇಂಟರ್ನೆಟ್ ಸ್ಥಗಿತ ಮಾಡಿದ್ದನ್ನು ಓಕೆ, ನಮ್ಮ ದೇಶದಲ್ಲಿ ಒಂದಷ್ಟು ಮಟ್ಟಿಗೆ ಮಾಧ್ಯಮಗಳು ಅದನ್ನು ಅಲ್ಲಲ್ಲಿ ಸುದ್ದಿ ಮಾಡಿದೆ. ಆದರೆ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಗಲಿಕ್ಕೆ ಒಂದು ಕಾರಣ ಆಯಿತು. ಇದೇ ಇಂಟರ್ನೆಟ್ ಬಂದ್ ಮಾಡಿದ್ದನ್ನು ಪ್ರಶ್ನೆ ಮಾಡಿ ಅಂತಾರಾಷ್ಟ್ರೀಯ ಮಟ್ಟದ ನಂಬರ್ 1 ಪಾಪ್ ಗಾಯಕಿ ರಿಹಾನ್ನಾ ಅವರು ಒಂದು ಟ್ವೀಟ್ ಮಾಡ್ತಾರೆ. ರೈತರ ಒಂದು ಪ್ರತಿಭಟನೆಯ ಫೋಟೋವನ್ನು ಇಟ್ಕೊಂಡು, ಟ್ರ್ಯಾಕ್ಟರ್ ರ್ಯಾಲಿಯ ಫೋಟೋವನ್ನು ಇಟ್ಕೊಂಡು ರಿಹಾನ್ನಾ ಟ್ವೀಟ್ ಮಾಡ್ತಾರೆ. ವೈ ಅರೆಂಟ್ ವಿ ಟಾಕಿಂಗ್ ಅಬೌಟ್ ದಿಸ್? ನಾವು ಯಾಕೆ ಈ ವಿಚಾರವಾಗಿ ಮಾತನಾಡ್ತಾ ಇಲ್ಲ? ಇಂಟರ್ನೆಟ್ 3 ದಿವಸಗಳು ಬಂದ್ ಮಾಡಿದ್ದಾರೆ, ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ. ಇಷ್ಟೇ ಸಾಕಾಯ್ತು ನೋಡಿ. ಆಲ್ರೆಡಿ ರಿಹಾನ್ನಾ ಅವರಿಗೆ ಜಾಗತಿಕವಾಗಿ 10 ಕೋಟಿ ಫಾಲೋವರ್ಸ್ ಇದ್ದಾರೆ. ಆಕೆ ಮಾಡಿದ ಒಂದು ಟ್ವೀಟಿಗೆ ಕ್ಷಣಾರ್ಧದಲ್ಲಿ ಲಕ್ಷಾಂತರ ಜನ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟರು. ಅದೊಂದು
4-5 ತಾಸುಗಳಾಗುವಾಗ ಕೋಟಿಗಟ್ಟಲೆ ಜನ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟರು. ಮತ್ತೆ ಏನು ವಿದಿನ್ 24 ಅವರ್ಸಲ್ಲಿ ಇಡೀ ಜಗತ್ತಿನ ಎಲ್ಲ ದೇಶಗಳ ಜನ, ಎಲ್ಲ ದೇಶಗಳ ಸೆಲೆಬ್ರಿಟಿಗಳು, ಎಲ್ಲ ದೇಶಗಳ ಸಿಂಗರ್ಗಳು, ಎಲ್ಲ ದೇಶಗಳ ಬರಹಗಾರರು ಮತ್ತು ಚಳವಳಿಗಾರರು, ಹೋರಾಟಗಾರರು ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟರು ಮತ್ತು ಬೆಂಬಲವಾಗಿ ನಿಂತರು. ಇವತ್ತು ರೈತರ ಹೋರಾಟ ಏನು ಇಷ್ಟು ದಿವಸ ನಾವು ಹೇಳ್ತಾ ಇದ್ದೆವು, ರೈತರ ಹೋರಾಟ ಮಾಧ್ಯಮಗಳಲ್ಲಿ ಬಹುದೊಡ್ಡ ಮಟ್ಟಿಗೆ ಸುದ್ದಿ ಆಗ್ತಾ ಇಲ್ಲ. ಕೇವಲ ಕೆಲವು ಮಾಧ್ಯಮ, ಅದು ಇನ್ನು ರಾಷ್ಟ್ರೀಯ ಮಟ್ಟದಲ್ಲಿ ನೋಡಿದರೆ NDTV ಮತ್ತು ಕೆಲವು ಪ್ರಾದೇಶಿಕ ಪತ್ರಿಕೆಗಳನ್ನು ಹೊರತುಪಡಿಸಿದರೆ ಬೇರೆ ಎಲ್ಲ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇರಲಿಲ್ಲ. ಆದರೆ ಯಾವಾಗ ಜನವರಿ 26ರ ಘಟನೆ ನಡೆಯಿತೋ, ರೈತರನ್ನು ದೇಶದ್ರೋಹಿಗಳು ಅಂತ ಕರೀಲಿಕ್ಕೆ ಎಲ್ಲ ಮಾಧ್ಯಮಗಳು ಎದ್ದು ನಿಂತಿತ್ತು ಕಾಂಪಿಟಿಷನಲ್ಲಿ. ಒಂದೇ ದಿವಸದಲ್ಲಿ ಅವರು ಕೂಡ ಮತ್ತೆ ಸುಮ್ಮನೆ ಕೂತ್ಕೊಂಡ್ರು. ಯಾಕಂತ ಹೇಳಿದ್ರೆ ಮರುದಿವಸ ಮತ್ತೆ ರೈತರು ಏನು ಲಕ್ಷಾಂತರ ಸಂಖ್ಯೆಯಲ್ಲಿ ಪ್ರತಿಭಟನಾ ಸ್ಥಳದಲ್ಲಿ ಬಂದು ಸೇರಿಕೊಂಡ ಆನಂತರ ನಿನ್ನೆಯ ಈ ಒಂದು ಘಟನಾವಳಿ ಏನು, ರಿಯಾನ್ನಾ ಮಾಡಿದ ಒಂದು ಟ್ವೀಟ್ನಿಂದಾಗಿ ಜಾಗತಿಕವಾಗಿ ಈ ಒಂದು ರೈತ ಹೋರಾಟಕ್ಕೆ ಒಂದು ಹೊಸ ಒಂದು ಆಯಾಮ ದೊರಕ್ತಾ ಉಂಟು ಅಂತ ಹೇಳಿದ್ರೆ, ಜಾಗತಿಕವಾಗಿ ಎಲ್ಲ ಕಡೆಯಿಂದ ಎಲ್ಲ ದೇಶಗಳಿಂದ ಆ ಪ್ರತಿಕ್ರಿಯೆ ಬರ್ತಾ ಉಂಟು. ಬಹುಶಃ ಆ ಒಂದು ಮಟ್ಟಕ್ಕೆ ಇದು ಏನು ಸರ್ಕಾರದ ಮೇಲೆ ಒತ್ತಡಕ್ಕೂ ಕಾರಣ ಆಗ್ಬೋದು ಏನು. MJ ಗೌಡ್ರೆ, ನಿಮ್ಮನ್ನು ಮಾತನಾಡಿಸುವ ಮೊದಲು ನಾನು ಕೊನೆಯದಾಗಿ ಒಂದು ಅಭಿಪ್ರಾಯವನ್ನು ಅಥವಾ ಪ್ರತಿಕ್ರಿಯೆಯನ್ನು, ಯಾಕಂದರೆ ಒತ್ತಡ ಬರಬಹುದು ಅನ್ನೋದನ್ನು ನಾನು ಹೇಳಿರುವುದರಿಂದ ಹೇಳುವಂಥದ್ದು. ಈಗಾಗಲೇ ರಿಯಾನ್ನಾ ಕೊಟ್ಟ ಈ ಒಂದು ಟ್ವೀಟ್ ಪ್ರತಿಕ್ರಿಯೆಯಾಗಿ ಭಾರತ ಸರ್ಕಾರದ ಎಕ್ಸ್ಟರ್ನಲ್ ಅಫೇರ್ಸ್ ವಿದೇಶಾಂಗ ಸಚಿವಾಲಯ ಕೂಡ ಇವತ್ತು ಸಂಜೆ ಪ್ರತಿಕ್ರಿಯೆ ಕೊಟ್ಟಿದೆ. ಯಾವುದೇ ಸೆಲೆಬ್ರಿಟಿಗಳು ರೈತರ ಹೋರಾಟದ ಬಗ್ಗೆ ಪ್ರತಿಕ್ರಿಯೆ ಕೊಡುವಾಗ ತುಂಬ ಜಾಗರೂಕತರಾಗಿರಬೇಕು. ಮತ್ತು ಯಾಕಂತ ಹೇಳಿದ್ರೆ ಅದು ಒಂದು ಸಣ್ಣ ಗುಂಪಿನ ರೈತರ ತಕರಾರು ಅಥವಾ ಒಂದು ಸಣ್ಣ ಗುಂಪಿನ ರೈತರ ಪ್ರತಿಭಟನೆ. ಸೊ ಹಾಗಾಗಿ ತುಂಬ ಜಾಗರೂಕತೆಯಾಗಿ ಇದು ಏನು ಪ್ರತಿಕ್ರಿಯೆ ಕೊಡಬೇಕು ಅನ್ನುವಂಥ ಒಂದು ಪ್ರತಿಕ್ರಿಯೆಯನ್ನು ರಿಯಾನ್ನಾ ಅವರ ಏನು ಟ್ವೀಟ್ಗೆ ಇವತ್ತು ಸರ್ಕಾರವೇ ಕೊಟ್ಟಿದೆ. ಎಸ್, ಈ ನಡುವೆ ನಾನು ಈಗಾಗಲೇ ಹೇಳಿದೆ, ಅನೇಕ ಮಂದಿ ಏನು ಸಿಂಗರ್ಗಳಿರ್ಬೋದು, ಬರಹಗಾರರಿರ್ಬೋದು, ಭಾರತದ ಏನು ದಲ್ಜಿತ್ ದೋಸಂಜ ಅವರು ಏನು ರಿಯಾನ್ನಾ ಅವರು ಕೊಟ್ಟಂಥ ಒಂದು ಈ ಟ್ವೀಟ್, ಆಕೆ ಒಂದು ಕೊಟ್ಟಂಥ ಒಂದು ಬೆಂಬಲಕ್ಕಾಗಿ ನಮ್ಮದೇ ಏನು ದಲ್ಜಿತ್ ದೋಸಾಂಜ ಅವರು ಒಂದು ಪ್ರತ್ಯೇಕವಾಗಿ ಒಂದು 2.5 ನಿಮಿಷದ ಒಂದು ಹಾಡನ್ನು ಅದು ರಿಯಾನ್ನಾಗೆ ಡೆಡಿಕೇಟ್ ಮಾಡಿ ಅವರು ಇವತ್ತು ಅದನ್ನು ಏನು ಪ್ರಕಟಿಸಿದ್ದಾರೆ. ಈಗಾಗಲೇ ಅದು ಏನು ಕೇವಲ 1-2 ತಾಸಿನಲ್ಲಿ ಅದಕ್ಕೆ ಕೂಡ ಸುಮಾರು 4.5 ಲಕ್ಷದಷ್ಟು ಅದಕ್ಕೆ ಏನು ಪ್ರತಿಕ್ರಿಯೆಗಳು ಬಂದಿದೆ. ಎಸ್, ಅಂದರೆ ಒಂದು ಹೋರಾಟ ಈ ನಡುವೆ ಅನೇಕ ಮಂದಿ, ನಾನು ಉಲ್ಲೇಖ ಮಾಡಬೇಕಾದ ಹೆಸರು ಗ್ರೇಟಾ ಥಾಂಬರ್ಗ್, ಸ್ವೀಡನ್ ದೇಶದ ಪರಿಸರ ಹೋರಾಟಗಾರ್ತಿ. ಅವರು ಕೂಡ ರಿಯಾನ್ನಾ ಅವರು ಏನು ಪ್ರತಿಕ್ರಿಯೆ ಕೊಟ್ಟ ನಂತರ ಅದಕ್ಕೆ ಏನು ತನ್ನ ಬೆಂಬಲವಾಗಿ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಎಸ್, ನಾನು ಈ ಮಾತುಕತೆಯನ್ನು ಮುಂದುವರಿಸುವ ಸಂದರ್ಭದಲ್ಲಿ ರಿಯಾನ್ನಾ ಬಗ್ಗೆ ಈಗಾಗಲೇ ಲಕ್ಷಾಂತರ ಜನ ಇವತ್ತಿನಿಂದ MJ ಗೌಡರೆ ಯಾರು ಈ ರಿಯಾನ್ನಾ ಅನ್ನೋದನ್ನು ಕೂಡ ಹುಡುಕಾಡಲಿಕ್ಕೆ ಆರಂಭಿಸಿದ್ದಾರೆ. ಅನೇಕ ಮಂದಿಗೆ ಸಂಗೀತದ ಬಗ್ಗೆ ಅಥವಾ ಪಾಪ್ ಸಂಗೀತದ ಬಗ್ಗೆ ತುಂಬ ಏನು ಮಾಹಿತಿ ಅಥವಾ ಅದರ ಬಗ್ಗೆ ತುಂಬ ಒಲವು ಇಲ್ಲದವರಿಗೆ ಗೊತ್ತಿರೋದಿಲ್ಲ. ಆದರೆ ಆಕೆಯೊಬ್ಬಳು ಇಂಟರ್ನ್ಯಾಷನಲ್ ಸ್ಟಾರ್. ಇವತ್ತು ಮಧ್ಯಾಹ್ನ ಅಥವಾ ಇವತ್ತಿನ ಬೆಳಗಿನಿಂದಲೇ ಎಲ್ಲ ಗೂಗಲ್ ಸರ್ಚಿನಲ್ಲಿ ಅತ್ಯಂತ ಹೆಚ್ಚು ಹುಡುಕಾಟ ಯಾವುದು ಆದದ್ದು ಇವತ್ತು ಅಂತ ಹೇಳಿದ್ರೆ ಅದು ಯಾರು ರಿಯಾನ್ನಾ ಅಲ್ಲ, ಅವಳ ಧರ್ಮ ಯಾವುದು, ಮುಸ್ಲಿಂ ಅಂತ. ರಿಯಾನ್ನಾ ಅವಳ ಗಂಡ ಯಾರು, ಅವಳ ಹಿನ್ನೆಲೆ ಏನು? ಈಗ ಇದು MJ ಹೆಗ್ಡೆ ಅವರೇ, ಹೋರಾಟ ಒಂದು ನೆಲೆಯಲ್ಲಿ ಸಾಗ್ತಾ ಇತ್ತು. ಒಂದಷ್ಟು ಮಟ್ಟಿಗೆ ಬೇರೆ ಬೇರೆ ಭಾಗಗಳಿಂದ, ಬೇರೆ ದೇಶಗಳಿಂದ ಕೂಡ ನಾವು ನೋಡಿದ್ದೇವೆ. ಕೆನಡಾ ದೇಶದ ಪ್ರಧಾನಿಯವರೇ ಕಳೆದ ತಿಂಗಳು ಈ ಒಂದು ಹೋರಾಟದ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದರು. ಭಾರತ ಸರ್ಕಾರ ರೈತರ ಹೋರಾಟದ ಬಗ್ಗೆ ಸೌಹಾರ್ದಯುತವಾದ ನಡವಳಿಕೆಯನ್ನು ಏನು ತೋರಿಸಬೇಕು ಅಂತ ಆ ಸಂದರ್ಭದಲ್ಲಿ ನಮ್ಮ ದೇಶದಿಂದ ಪ್ರತಿಕ್ರಿಯೆ ಕೊಟ್ಟಿದ್ದರು. ವಿದೇಶಿ ನಾಯಕರು ನಮ್ಮ ಆಂತರಿಕ ವಿಚಾರದಲ್ಲಿ ಪ್ರತಿಕ್ರಿಯೆ ಕೊಡುವುದು ಬೇಡ ಅಂತ. ಈಗ ನೋಡಿ, ಇವಳು ಟ್ವೀಟ್ ಮಾಡಿದ್ದಾರೆ. ಹೌದು, ಟ್ವೀಟ್ ಮಾಡಿದ್ದು ಈಗ ಇದು ನಮ್ಮ ದೇಶದ ಆಂತರಿಕ ವಿಷಯ, 100% ಒಪ್ಪುವಂಥದ್ದು. ಯಾರೋ ದೇಶದಲ್ಲಿ ಕುತ್ಕೊಂಡು ನೀ ಸರಿ ಇಲ್ಲ ಮಾರ ನಮಗೆ ಹೇಳುವಂಥದ್ದು ಅಗತ್ಯ ಇಲ್ಲ. ಹೇಳುದು ಅದು ಎಲ್ಲರೂ ಒಪ್ಪುವಂಥ ಮಾತು. ಅಂದರೆ ನಾನೊಂದು ಕ್ವಶನ್ ಕೇಳ್ತೇನೆ. ಈಗ ನೀವು ನಮ್ಮ ದೇಶದ ವಿಷಯದಲ್ಲಿ ಹೀಗೆ ಯಾರೋ ಟ್ವೀಟ್ ಮಾಡ್ತಾರೆ, ಅದು ನಮ್ಮ ದೇಶದ ಆಂತರಿಕ ವಿಷಯ ಅಂತ ನಾವು ವಾದ ಮಾಡಿ ಹೋರಾಟ ಮಾಡುದು. ನೀವು ಬೇರೆ ದೇಶದ ಬಗ್ಗೆ ಮಾಡುವಾಗ ಈಗ
ಅಮೇರಿಕಾದಲ್ಲಿ ಹೋಗಿ ಸನ್ಮಾನ್ಯ ಮೋದಿಜಿಯವರು ಹ. ನೇರವಾಗಿ ಇಲೆಕ್ಷನಲ್ಲಿ ಎಂತ ಈ ಈ ಟ್ರಂಪ್ಗೆ ಬೆಂಬಲ. ಟ್ರಂಪ್ಗೆ ಸರ್ಕಾರ ಹ್ಮ್ 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 ಹೇಳಿ ಅಲ್ಲಿ ಚುನಾವಣಾ ಭಾಷಣ ಮಾಡಿದ್ರಲ್ಲ, ಹೌದು ಅದು ಆ ದೇಶದ ಆಂತರಿಕ ವ್ಯವಸ್ಥೆಯಲ್ಲಿ ನೀವು ಮುಗು ತೋರಿಸಿದಾಗ ಆಗುದಿಲ್ವಾ? ಖಂಡಿತ. ಈಗ ನನಗೆ ಅನ್ನಿಸುದು ಹೌದು, ಹೌದು. ಇದು ಒಂದು ನಾನು ಹೋರಾಟದ ಬಗ್ಗೆ, ಒಂದು ರೈತರ ಪ್ರತಿಭಟನೆ ಬಗ್ಗೆ, ಅಥವಾ ಒಂದು ಜನ ತಮ್ಮ ಹಕ್ಕಿನ ಪರವಾಗಿ ಅಲ್ಲ, ಹೇಳ್ತೇನೆ ಹೋರಾಟ ನಾನು. ಮಾಡುವ ಸಂದರ್ಭದಲ್ಲಿ ಒಂದು ದೇಶ ಅಥವಾ ಇನ್ನೊಂದು ದೇಶದ ನಾಗರಿಕರು ಪ್ರತಿಕ್ರಿಯೆ ಕೊಡುವುದು ಅದೇ ಅಲ್ಲ, ಒಂದು ಸ್ವರೂಪ. ಆದ್ರೆ ನೇರವಾಗಿ ಚುನಾವಣೆಗೆ ಚುನಾವಣೆಯಲ್ಲಿ ಹೋಗಿ ನೀವು ಭಾಗವಹಿಸಿದ್ದಾರೆ. ಇಂಥವರಿಗೆ ಇಂಥ ಈಗ ಅಭ್ಯರ್ಥಿಗೆ ಇನ್ನೊಂದು ಪ್ರಚಾರ ಹೇಳ್ತೇನೆ ಮಾಡಿ ನಾನು. ಅಂತ ಹೇಳುವುದು ಅದು ಈ ಅದು ಎಷ್ಟರ ಮಟ್ಟಿಗೆ ಸಮರ್ಥನೀಯ ಅನ್ನೋದನ್ನು ಈಗ ಸಾಮಾಜಿಕ ಜಾಲತಾಣ ಅನ್ನೋದು ಹ್ಮ್. ಇದು ಜಗತ್ತನ್ನ ಒಂದು ಮಾಡಿದೆ. ಹೌದು ಈಗ ಈ ಭಾರತದಲ್ಲೇ ಕುತ್ಕೊಂಡು ಹ್ಮ್. ನಾವು ಯಾವ್ದಾವುದೋ ದೇಶದ ಬೇರೆ ಬೇರೆ ಘಟನೆಗಳಿಗೆ ನಾವು ಟ್ವೀಟ್ ಮಾಡ್ತೇವೆ. ಹೌದು ನೀವು ಮಾಡ್ತೀರಿ, ನಾನು ಮಾಡ್ತೇನೆ, ನಟನು ಮಾಡ್ತಾನೆ, ನಟಿಯೂ ಮಾಡ್ತಾರೆ, ಹೌದು ರಾಜಕಾರಣಿಗಳು ಮಾಡ್ತಾರೆ. ಹೌದು ಈಗ ಉದಾಹರಣೆಗೆ ಹ್ಮ್. ಮೊನ್ನೆ ಸೆನೆಟ್ ಮೇಲೆ ದಾಳಿ ಆದಾಗ ಹ್ಮ್. ಇಡೀ ಜಗತ್ತಿನಲ್ಲಿ ಎಲ್ಲರೂ ಟ್ವೀಟ್ ಮಾಡ್ಲಿಲ್ವಾ? ಮಾಡಿದ್ದಾರೆ ಆಗ ಖಂಡಿತವಾಗಿ ಖಂಡಿತವಾಗಿ ಅದು- ಖಂಡಿತ. ಅಮೆರಿಕದ ಏನು ನಡೆಯನ್ನು ಟ್ರಂಪ್ ನೇತೃತ್ವದ ಜನರ ಪರ ಮತ್ತು ವಿರೋಧ ಹೌದು ಹೌದು ಟ್ವೀಟ್ ಆಗಿದೆ, ಹೌದು. ಚುನಾವಣೆಗಳಲ್ಲಿ ಆಗ್ತದೆ. ಹ್ಮ್. ಈಗ ಹ್ಮ್. ಪಾಕಿಸ್ತಾನದ ಬಗ್ಗೆ ನಾನು ಟ್ವೀಟ್ ಮಾಡ್ತೇನೆ, ಹ್ಮ್. ನಂಗೆ ಗೊತ್ತಿಲ್ಲ ಪಾಕಿಸ್ತಾನದಲ್ಲಿ ಕುತ್ಕೊಂಡು ಅವ್ನು ಯಾವನೊಬ್ಬ ನಮ್ಮ ದೇಶದ ಬಗ್ಗೆ ಟ್ವೀಟ್ ಮಾಡ್ತಾನೆ. ಹ್ಮ್. ಇದು ದಿನನಿತ್ಯ ನಡೀತಾ ಇದೆ ಅಂತ ನಾನು ಹೇಳುದು. ಹ್ಮ್ 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 ಅರ್ಥ ಆಯ್ತಾ? ಹೌದು ಹೌದು ಹಾ. ಹೌದು ಈಗ ಇದು ಯಾಕೆ ಸ್ಪೆಷಲ್ ಆದದ್ದು ಅಂದ್ರೆ ಅವಳು ಫೇಮಸ್ ಆಗಿರೋದ್ರಿಂದ. ಖಂಡಿತವಾಗಿ. ಈಗ 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 ಎಸ್ ಎಸ್ ಈಗ ಒಂದು ಅಷ್ಟು ಒಬ್ಬ ದೊಡ್ಡ ಫೇಮಸ್ ನೀವು ಹೇಳಿದಾಗೆ ಒಬ್ಬರು ಸೆಲೆಬ್ರಿಟಿ ಅಂತವರು ಸಾಮಾನ್ಯವಾಗಿ ಜನರ ಇಶ್ಯೂಗಳನ್ನು ತಗೊಳ್ಳಿಕ್ಕೆ ಹೋಗುವಂಥವ್ರು ತುಂಬ ಕಡಿಮೆ. ಎಲ್ಲೋ ನನ್ನ ಮಾರ್ಕೆಟ್ ಕಡಿಮೆ ಆಗುತ್ತೋ ಒಂದು ಪರವಾಗಿ ನಿಂತರೆ ಅನ್ನೋದು ಕೂಡ ಒಂದು ನಾವೀಗ ನಮ್ಮ ದೇಶದಲ್ಲೇ ನೋಡಿ, ಇವತ್ತು ಯಾರು ಅನ್ನದಾತರ ಮಕ್ಕಳೇ ತುಂಬ ಮಂದಿ ನಟರುಗಳಾಗಿರ್ಬೋದು, ಪ್ರೊಡ್ಯೂಸರ್ಗಳಾಗಿರ್ಬೋದು, ಡೈರೆಕ್ಟರ್ಗಳಾಗಿರ್ಬೋದು, ಕೆಲವೇ ಮಂದಿ ಮಾತನಾಡಿದ್ದು. ಸೊ ಅದರ ನಡುವೆ ಕೂಡ ಇಂಥ ಒಬ್ಬಳು ಸೆಲೆಬ್ರಿಟಿ ಭಾರಿ ಧೈರ್ಯವಾಗಿ ಮಾತನಾಡಬೇಕಂತಿದ್ರೆ ಅವಳಿಗೆ ಹ್ಮ್. ಇಂಡಿಯಾದ ಮೇಲೆ ಮಾರ್ಕೆಟಿಂಗ್ ಏನು ಅವಳು ಡಿಪೆಂಡಿಂಗ್ ಆಗಿಲ್ಲ. ಎಸ್ ಎಸ್ ಎರಡನೇದು ಏನು ಅಂದ್ರೆ, ಹ್ಮ್. ನನಗೀಗ ನಾನೊಂದು ಸಂಶಯವನ್ನು ವ್ಯಕ್ತಪಡಿಸ್ತೇನೆ, ಕ್ಲಿಯರ್ಲಿ ಡೌಟ್. ಹ್ಮ್. ಅವಳು ಇರೋದು ಅಮೆರಿಕದಲ್ಲಿ. ಹೌದು. ನೀವು ಹೋಗಿ ಮೋದಿಯವರು ಹೋಗಿ ಟ್ರಂಪ್ ಪರ ಓಟ್ ಕೇಳಿದ್ರಿ. ಹ್ಮ್. ಅವಳು ಬಿಡಾನ್ ಇದ್ದಾರಲ್ಲ ಹ್ಮ್. ಅಧ್ಯಕ್ಷರು, ಈಗ ಹೌದು ಅವರ ಅನುಯಾಯಿ ಆಗಿರ್ಬಾರ್ದು ಯಾಕೆ? ಅವಳು ಯಾಕೆ ಈ ರೀತಿ ಸೇಡ್ ತೀರ್ಸ್ಕೊಂಡಿರ್ಬಾರ್ದು ಯಾಕೆ? ಅವಳಿಗೆ ಆ ಹಕ್ಕು ಯಾಕೆ ಇಲ್ಲ ಅಂತ ನಾನು ಕೇಳಿ. ಅರ್ಥ ಆಯ್ತಾ ನಿಮ್ಗೆ? ಅಥವಾ ಬೀಡನ್ನೇ ಹೇಳ್ಕೊಟ್ಟಿರ್ಬೋದು, ಮಾಡಮ್ಮ ಒಂದು ಇದು ಅಂತ ಎಂತದ್ದು ಇದು ಟೈಮು, ನೀನೊಂದು ಟ್ವೀಟ್ ಮಾಡು ಅಂತ. ಈಗ ರಾಜಕೀಯ ಅಂದ್ರೆ ಹಾಗೆ ಅಲ್ವಾ? ನೀವು ಹೋಗಿ ನಿಮ್ಮ ವಿರುದ್ಧ ನನ್ನ ವಿರುದ್ಧ ಅವ್ರು ಬಂದು ಓಟ್ ಕೇಳಿದ್ದಾರೆ, ಈಗ ನೀನೊಂದು ಟ್ವೀಟ್ ಮಾಡು ಅಂತ ಯಾಕೆ ಅಮೆರಿಕದವ್ರು ಮಾಡ್ತಿರ್ಬಾರ್ದು? ಈ ಸಾಧ್ಯತೆಯೂ ಅಲ್ಲಗಳಿಲಿಕ್ಕೆ ಆಗುದಿಲ್ಲ ಅಲ್ಲ. ಇದನ್ನ ಅಂತಾರಾಷ್ಟ್ರೀಯ ಲಾಬಿಗಳು ಹೇಳುವಾಗ ನಾವು ಹುಷಾರಾಗಿರ್ಬೇಕಲ್ಲ. ನಾವು ಬೇರೆ ದೇಶದ ಬಗ್ಗೆ ಕಾಮೆಂಟ್ ಮಾಡುವಾಗ, ಬೇರೆ ದೇಶಕ್ಕೆ ಹೋಗಿ ಅಲ್ಲಿಯ ಪ್ರೆಸಿಡೆಂಟ್ಗಳನ್ನ ತಂದು ಇಲ್ಲಿ ಮೆರವಣಿಗೆ ಮಾಡುವಾಗ, ಏಕಪಕ್ಷೀಯವಾಗಿ ವರ್ತಿಸುವಾಗ ನಾವು ಕೂಡ ಜಾಗ್ರತೆ ಮಾಡ್ಬೇಕಲ್ಲ. ಅದರ ಪರಿಣಾಮ ಯಾಕೆ ಆಗಿರ್ಬೋದು ನನಗೆ ಒಂದು ಸಂಶಯ ಅಲ್ಲಿಯ. ಅಥವಾ ಇದು ಒಂದು ವಿಭಿನ್ನ ನೆಲೆಯ ಒಂದು ವಿಶ್ಲೇಷಣೆ ಇದೆ. ಯಾಕೆಂದ್ರೆ ಅವರ ಪಕ್ಷ ಉಂಟಲ್ಲ, ಆ ಪಕ್ಷದವ್ರು ಯಾರಾದ್ರೂ ಯಾಕೆ ಮಾಡ್ತಿರ್ಬಾರ್ದು? ರಾಜಕೀಯ ಅಲ್ವಾ? ಒಂದು ರಾಜಕೀಯಕ್ಕೆ ಮತ್ತೊಂದು ತಿರುಗುಬಾಣ. ಸೊ ನನಗನ್ನಿಸುದು ಮೋದಿಯ ಭಾಷಣವೇ ಅವಳ ಟ್ವಿಟ್ಟಿಗೆ ಕಾರಣ ಅಂತ. ರಿವರ್ಸ್ ಹೊಡೆಯಿತು ಅಂತ ಅಂದ್ರೆ ಒಂದು ನಾವು ಎಲ್ಲ ಮುಖಗಳಲ್ಲೂ ನೋಡ್ಬೇಕಲ್ಲ. ಹೌದು, ಎಲ್ಲ ಆಯಾಮಗಳಲ್ಲಿ ನಾವು ಚರ್ಚೆ ಮಾಡಬೇಕು, ವಿಶ್ಲೇಷಣೆ ಮಾಡಬೇಕು ಅಲ್ವಾ? ನಾವೊಂದು ಸಣ್ಣ ಬ್ರೇಕ್ ತಗೊಳ್ಳೋ, ಬ್ರೇಕ್ ನಂತರ ಈ ಮಾತುಕತೆಯನ್ನು ಮತ್ತೆ ಮುಂದುವರಿಸುವ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಇದು ಪಾಪ್ ಗಾಯಕಿಯ ರೈತ ಧ್ವನಿ, ಈ ವಿಚಾರವಾಗಿ ನಾವು ಮಾತಾಡ್ತಾ ಇದ್ದೇವೆ. ನಿನ್ನೆ ದಿನ ಅಂತಾರಾಷ್ಟ್ರೀಯ ಮಟ್ಟದ ನಂಬರ್ 1 ಪಾಪ್ ಗಾಯಕಿ ರಿಯಾನ್ನಾ ಅವರು ಟ್ವೀಟ್ ಮಾಡಿ ಡೆಲ್ಲಿ ಬಾರ್ಡರ್ನಲ್ಲಿ ರೈತರು ಕಳೆದ 2.5 ತಿಂಗಳಿಂದ ನಡೆಸ್ತಾ ಇರುವಂಥ ಪ್ರತಿಭಟನೆಗೆ ಬೆಂಬಲವಾಗಿ ಆಕೆ ಮಾಡಿದಂಥ ಒಂದು ಟ್ವೀಟ್ಗೆ ಇವತ್ತು ಇಡೀ ಜಗತ್ತು ಪ್ರತಿಕ್ರಿಯಿಸಲಿಕ್ಕೆ ಆರಂಭಿಸಿದೆ. ಜಗತ್ತಿನ ಎಲ್ಲ ದೇಶಗಳು ಅಥವಾ ಎಲ್ಲ ದೇಶಗಳ ಸೆಲೆಬ್ರಿಟಿಗಳಿರ್ಬೋದು, ಬರಹಗಾರರಿರ್ಬೋದು, ಕ್ರೀಡಾಪಟುಗಳಿರ್ಬೋದು, ಸ್ಟಾರ್ಗಳಿರ್ಬೋದು, ನಟರುಗಳಿರ್ಬೋದು, ನಿರ್ದೇಶಕರಿರ್ಬೋದು, ಅಥವಾ ಸಾಮಾಜಿಕ ಕಾರ್ಯಕರ್ತರು ಅಥವಾ ಪರಿಸರ ಹೋರಾಟಗಾರರು ಇವತ್ತು ಪ್ರತಿಕ್ರಿಯೆ ನೀಡಲಿಕ್ಕೆ ಆರಂಭಿಸಿದ್ದಾರೆ. ಇಷ್ಟು ದಿವಸ
ಒಂದು 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 ಮಟ್ಟಿಗೆ ಮಾತ್ರ ಏನು ದೇಶದ ಅಥವಾ ಹೊರದೇಶದ ಗಮನ ಸೆಳೆದಿದ್ದಂಥ ರೈತ ಹೋರಾಟಕ್ಕೆ ಒಂದು ಜಾಗತಿಕ ಮಟ್ಟದಲ್ಲಿ ಅಥವಾ ಒಂದು ಜಾಗತಿಕ ಪ್ರಚಾರದಲ್ಲಿ ಒಂದು ಮತ್ತೊಂದು ಏನು ತಿರುವು ಸಿಕ್ಕಿದೆ ಅಂತ ಹೇಳ್ಬೋದು. ಯಾಕಂದರೆ ಈ ಮೊದಲು ಕೆನಡಾ ದೇಶದ ಪ್ರಧಾನಿಯವರು ರೈತರ ಹೋರಾಟದ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟು ಕೇಂದ್ರ ಸರ್ಕಾರ ರೈತರ ಜೊತೆಗೆ ಸೌಹಾರ್ದಯುತವಾದ ಮಾತುಕತೆ ನಡೆಸಬೇಕು ಅನ್ನುವಂಥ ಒಂದು ಅಭಿಪ್ರಾಯವನ್ನು ಕೂಡ ಕೊಟ್ಟಿದ್ದರು. ಆ ಸಂದರ್ಭದಲ್ಲಿ ಭಾರತ ಸರ್ಕಾರ ಅದಕ್ಕೆ ತಿರುಗಾ ಪ್ರತಿಕ್ರಿಯೆ ಕೊಟ್ಟದು, ನಮ್ಮ ದೇಶದ ಆಂತರಿಕ ವಿಚಾರ, ನೀವು ಅದಕ್ಕೆ ಮೂಗು ತೋರಿಸಬೇಡಿ ಅನ್ನುವಂಥ ಒಂದು ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿತ್ತು. ಆದರೆ ಒಂದು ರೈತರ ಹೋರಾಟ ಅಥವಾ ಒಂದು ಯಾವುದೇ ರೀತಿಯ ಒಂದು ಜನಪರ ಕಾಳಜಿಯ ಹೋರಾಟ ಅಥವಾ ಜನರ ತುಂಬ ಹಕ್ಕುಗಳಿಗಾಗಿ ನ್ಯಾಯಕ್ಕಾಗಿ ಹೋರಾಟ ಮಾಡುವಂಥದ್ದು ಜಗತ್ತಿನ ಎಲ್ಲ ಬೇರೆ ಬೇರೆ ದೇಶಗಳಲ್ಲಿ ನಡೆಯುತ್ತೆ. ಆ ಸಂದರ್ಭದಲ್ಲಿ ಏನು ಬೇರೆ ಬೇರೆ ದೇಶಗಳ ಜನರು, ಹೋರಾಟಗಾರರು ಅದಕ್ಕೆ ಪ್ರತಿಕ್ರಿಯೆ ಕೊಡುವಂಥದ್ದು ಅತ್ಯಂತ ಸ್ವಾಭಾವಿಕ, ಅದೊಂದು ಸಹಜ ಧರ್ಮ. ನಾವು ಈ ವಿಚಾರವಾಗಿ ಮಾತಾಡ್ತಿದ್ವಿ. ಈ ಸಂದರ್ಭದಲ್ಲಿ ನಿಮ್ಮ ಜೊತೆಗೆ ಹಿರಿಯ ಸಾಮಾಜಿಕ ಕಾರ್ಯಕರ್ತರು, ಶೈಕ್ಷಣಿಕ ಸಲಹೆಗಾರ ಆಗಿರುವಂಥ MG ಹೆಗ್ಡೆ ಅವರು ನಮ್ಮ ಜೊತೆಗಿದ್ದಾರೆ. ನಾವು ಈಗಾಗಲೇ ಈ ವಿಚಾರವನ್ನು ಮಾತನಾಡುವ ಸಂದರ್ಭದಲ್ಲಿ ಇನ್ನೊಂದು ಹೊಸ ಟ್ವಿಸ್ಟ್ ತಿರುವಿನ ಬಗ್ಗೆ MG ಹೆಗ್ಡೆ ಅವರು ಮಾತಾಡಿದ್ದಾರೆ. ಬಹುಶಃ ಪ್ರಧಾನಿ ಮೋದಿಯವರು ಅಮೆರಿಕ ಚುನಾವಣೆ ಸಂದರ್ಭದಲ್ಲಿ ಈ ಬಾರಿ ಮತ್ತೆ ಟ್ರಂಪ್ ಅಂತ ಹೇಳಿ ಏನು ಅಲ್ಲಿ ಭಾರತೀಯರಿಗೆ ಏನು ಭಾಷಣ ಮಾಡಿದ್ದನ್ನಕ್ಕೆ ಪ್ರತಿಯಾಗಿ ಯಾರೋ ಏನು ಈ ಬಾರಿಯ ಅಲ್ಲಿ ಏನು ಟ್ರಂಪ್ ಏನು ಸೋತ ನಂತರ ಬಿಡೈನ್ ಬಂದರು, ಬಿಡೈನ್ನ ಬೆಂಬಲಿಗರು ಏನು ರಿಯಾನ್ನಾ ಅವರ ಹಿಂದೆ ನಿಂತು ಈ ರೀತಿ ಮಾತಾಡಿಸಿರಬಹುದು. ಇಮಿಡಿಯೇಟ್ ಕಮಲಾ ಹ್ಯಾರಿಸ್ ಕೂಡ ಕೊಟ್ಲು. ಹೌದು, ಈಗ ಅದರ ಇಮಿಡಿಯೇಟ್ ಅವಳು ವೈಸ್ ಪ್ರೆಸಿಡೆಂಟ್, ಹಾಗೆ ನಂಗೆ ಡೌಟ್ ಬಂತು ಇದರಿಂದ ಈ ರಾಜಕೀಯ ಇರಬಹುದಾ ಅಂತ. ಎಸ್, ಅದು 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 ಒಂದು ನೆಲೆಯ ರಾಜಕೀಯ, ಅದು ಒಂದು ಮಟ್ಟಿಗೆ ಇರಲಿ. ಎಸ್, ಈ ನಡುವೆ ನಮ್ಮ ಜೊತೆಗೆ ರೈತ ಸಂಘದ ಮುಖಂಡರು ರವಿಕಿರಣ್ ಪುಣಚ್ಚ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್ ನಾಟಗತ್ತಿ ಅವರೇ. ಎಸ್, ಇವಾಗ ರೈತ ಹೋರಾಟಕ್ಕೆ ಒಂದು ಜಾಗತಿಕವಾಗಿ ಹೊಸ ಒಂದು ಅಥವಾ ಹೊಸ ರೀತಿಯ ಒಂದು ಆಯಾಮ ಅಥವಾ ಒಂದು ಹೊಸ ರೀತಿಯ ಒಂದು ಕಾಳಜಿ ಅಥವಾ ಕಳಕಳಿ ಇವತ್ತು ಕೇಳಿ ಬರ್ತಾ ಉಂಟು. ಯಾಕಂತ ಹೇಳಿದ್ರೆ ರಿಯಾನ್ನಾ ಅನ್ನುವಂಥ ಜಗತ್ತಿನ ನಂಬರ್ 1 ಪಾಪ್ ಸ್ಟಾರ್ ಗಾಯಕಿ ರೈತರ ಪರವಾಗಿ ಟ್ವೀಟ್ ಮಾಡಿದ್ದರಿಂದಾಗಿ ಜಗತ್ತಿನ ಎಲ್ಲ ದೇಶಗಳ ಜನ, ಹೋರಾಟಗಾರರು, ಸೆಲೆಬ್ರಿಟಿಗಳು ರೈತರ ಪರವಾಗಿ ಈ ಹೋರಾಟದ ಪರವಾಗಿ ಪ್ರತಿಕ್ರಿಯೆ ನೀಡಲಿಕ್ಕೆ ಆರಂಭಿಸಿದ್ದಾರೆ. ಸೊ ಇದುವರೆಗೆ ಕೇವಲ ದೇಶದ ಮಟ್ಟದಲ್ಲಿ ಅಥವಾ ಜಾಗತಿಕವಾಗಿ ಕೆನಡಾ ದೇಶದ ಪ್ರಧಾನಿಗಳು ಈ ಮೊದಲೊಮ್ಮೆ ಪ್ರತಿಕ್ರಿಯಿಸಿ ಬಿಟ್ಟರೆ ದೊಡ್ಡ ಮಟ್ಟದಲ್ಲಿ ಇಲ್ಲಿಂದ ಪ್ರತಿಕ್ರಿಯೆ ಬಂದಿರಲಿಲ್ಲ. ಈಗ ಇಡೀ ಜಾಗತಿಕವಾಗಿ ಈ ಹೋರಾಟಕ್ಕೆ ಒಂದು ಏನು ಪ್ರಚಾರ ಸಿಗ್ತಾ ಉಂಟು. ಸೊ ಇದು ನಾನು ನಿಮ್ಮ ಹತ್ರ ಕೇಳುವಂಥದ್ದು, ಇಡೀ ಹೋರಾಟಕ್ಕೆ ಮತ್ತಷ್ಟು ನೈತಿಕ ಬೆಂಬಲ ಸಿಗ್ತದಾ ಅಥವಾ ಯಾವ ರೀತಿ ನೀವು ಇದನ್ನು ವಿಶ್ಲೇಷಣೆ ಮಾಡ್ತೀರಿ? ಇದು ಈಗ ಸ್ವಾತಂತ್ರ್ಯ ನಂತರದ ಬಹಳ ದೀರ್ಘವಾದಂತ ಸಂಘರ್ಷ ನಡೀತಾ ಇದೆ. ಹೌದು, ಬಹುಶಃ ಇದು ಸಂಘರ್ಷ ನಡೀತಿರ್ತಕ್ಕಂಥದ್ದು ಭಾರತದ ದುಡಿಯುವ ವರ್ಗ, ರೈತರು, ದಲಿತರು, ಕಾರ್ಮಿಕರು ಮತ್ತು ದುಡಿಯುವ ವರ್ಗ ಏನಿದೆ ಇವರಿಗೆ ಮತ್ತು ಕಾರ್ಪೊರೇಟ್ ಸಂಸ್ಥೆಗಳಿಗೆ ನಡೀತಕ್ಕಂಥ ಸಂಘರ್ಷ. ಹೌದು, ಬಹುಶಃ ಇಷ್ಟು ಸುದೀರ್ಘವಾದಂತ ಒಂದು ಚಳವಳಿ ನಡಿಬೇಕು ಅಂತಾದ್ರೆ ಆ ಚಳವಳಿ ಮಾಡ್ತಕ್ಕಂಥ ಸಂಘಟನೆಗಳು ಸೈದ್ಧಾಂತಿಕವಾಗಿ ಗಟ್ಟಿರ್ಬೇಕಾಗ್ತದೆ. ಇವತ್ತೇನು ಭಾರತೀಯ ಕಿಸಾನ್ ಮೋರ್ಚಾ ಅಂತ ಹೇಳಿ 541 ಸಂಘಟನೆಗಳು, ನಮ್ಮ ಸಂಘಟನೆಯೂ ಸೇರಿದಂತೆ ಬಹಳ ಸೈದ್ಧಾಂತಿಕ ನೆಲೆಗಟ್ಟಿರ್ತಕ್ಕಂಥ ಇಲ್ಲ, ದೇಶಾದ್ಯಂತ ನಡೀತಾ ಇದೆ. ಎರಡನೇ ಸ್ವತಂತ್ರ ಚಳವಳಿಯಾಗಿ ರಿಯಾನ್ನಾ ಅಂತ ಹೇಳಿ ಪಾಪ ಗಾಯಕಿ ಈ ಚಳವಳಿಯ ಬಗ್ಗೆ ಟ್ವೀಟ್ ಮಾಡ್ತಾರೆ. ಕೋಟ್ಯಾಂತರ ಅಭಿಮಾನಿಗಳು ಹೊಂದಿರತಕ್ಕಂತ ಒಬ್ರು ಪಾಪ ಗಾಯಕಿ, ಅದು ಅಮೆರಿಕದವರು. ಅಂದ್ರೆ ಇಡೀ ಇವತ್ತು ಈ ಚಳವಳಿಯನ್ನ, ರೈತ ಚಳವಳಿಯ ಪಾವಿತ್ರ್ಯತೆಯನ್ನ ಅರ್ಥ ಮಾಡ್ಕೊಂಡಿದೆ. ಇವತ್ತು ಈ ಚಳವಳಿಯನ್ನ ಒಂದು ಗುಂಪು ಮಾಡ್ತಾ ಇದೆ ಅಥವಾ ಎಲ್ಲ ಒಂದು ಕಡೆ ಮಾಡ್ತಾ ಇದ್ದಾರೆ ಅಂತ ಹೇಳುವಂತ ಅಭಿಪ್ರಾಯಗಳನ್ನು ಮೂಡಿಸುವಲ್ಲಿ ಒಂದಷ್ಟು ಏನು ಮೀಡಿಯಾಗಳ ಪರವಾಗಿ ಮೀಡಿಯಾಗಳ ಮೂಲಕ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಕೂಡ ವಿಶ್ವ ಇವತ್ತು ಅರ್ತಿದೆ. ಮೊನ್ನೆ 26ನೇ ತಾರೀಕಿಗೆ ನಡೆದಂತ ಟ್ರ್ಯಾಕ್ಟರ್ ರ್ಯಾಲಿ, ಆ ನಂತರ ಸರ್ಕಾರಗಳು ತಗೊಂಡಂತ ಕಠಿಣ ನಿರ್ಣಯಗಳು, ಬಹುಶಃ ಮುಳ್ಳಿನ ಬೇಲಿ ಹಾಕ್ತಕ್ಕಂಥದ್ದು, ಇರತಕ್ಕಂಥದ್ದು, ಮತ್ತೆ ಯಾವ ಪೋಲಿಗಳನ್ನ ಬಿಟ್ಟು ಅಲ್ಲಿ ಸ್ಥಳೀಕರು ಚಳವಳಿಗಾರರ ಮೇಲೆ ಹಲ್ಲೆ ಮಾಡ್ತಾ ಇದ್ದಾರೆ ಅಂತ ಬಿಂಬಿಸತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬಹುಶಃ ಇವತ್ತು ಏನು ರಿಯಾನ್ನಾ ಅವರು ಟ್ವೀಟ್ ಮಾಡಿದ್ರು, ಇವತ್ತು ಜಾಗತಿಕ ಮಟ್ಟದಲ್ಲಿ ಭಾರತ ಸರ್ಕಾರದ ಗೌರವ ಇವತ್ತು ಬೀದಿಗೆ ಬಂದಿದೆ.
ಬಹುಶಃ ಹಿಂದೆ ಏನೋ ಈ ಕೊರೋನಾ ಸಂದರ್ಭದಲ್ಲಿ ಇವರು ಸುಗ್ರೀವಾಜ್ಞೆಗಳ ಮೂಲಕ ತಂದ್ರು, ಆವಾಗ ಬೆತ್ತಲಾಗಿದೆ. ಆದ್ರೆ ಇವತ್ತು ಸಂಪೂರ್ಣವಾಗಿ ಎಲ್ಲಾ ವಿಭಾಗದವರು ಕೂಡ ಈ ಭಾರತ ಸರ್ಕಾರದ ತನ್ನ ಬೆತ್ತಲೆ ಮಾಡ್ತಕ್ಕಂಥ ಕೆಲಸ ನಡೀತಾ ಇದೆ ಅಂತ ಹೇಳ್ತಕ್ಕಂಥದ್ದು ಬಹುಶಃ ಈ ಚಳುವಳಿಗೆ ಇನ್ನಷ್ಟು ಪುಷ್ಟಿ ಕೊಡಬಹುದು ಅಂತ ನನಗೆ ಕಾಣ್ತಾ ಇದೆ. ಇದು ಬಹುಶಃ ಎರಡನೇ ಸ್ವತಂತ್ರ ಚಳುವಳಿಯಾಗಿ ಗಟ್ಟಿಯಾಗಿ ರೂಪುಗೊಳ್ಳಲಿಕ್ಕೆ ಬಹುಶಃ ಜಾಗತಿಕ ಮಟ್ಟದಲ್ಲೂ ಕೂಡ ಬೆಂಬಲ ಸಿಕ್ಕಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಎಸ್ ಎಸ್ ಇದು ರವಿಕಿರಣ್ ಅವರೇ, ಜೊತೆಗೆ ಇನ್ನೊಂದು ಪ್ರಶ್ನೆ. ಎಸ್ ಈಗ ಭಾರತ ಸರ್ಕಾರ ಕೂಡ ರಿಯನ್ನಾ ಅವರ ಹೇಳಿಕೆಗೆ ಪ್ರತಿಕ್ರಿಯೆ ಕೊಟ್ಟಿದೆ. ಭಾರತದ ಏನು ವಿದೇಶಾಂಗ ಸಚಿವಾಲಯ ಪ್ರತಿಕ್ರಿಯೆ ಕೊಟ್ಟಿದೆ. ಏನಂತ ಹೇಳಿದೆ ಅಂತ ಹೇಳಿದ್ರೆ, ಇವತ್ತು ಸಂಜೆ ಪ್ರತಿಕ್ರಿಯೆ ಕೊಟ್ಟು ಯಾವುದೇ ಸೆಲೆಬ್ರಿಟಿಗಳು ಪ್ರತಿಕ್ರಿಯೆ ಕೊಡುವಾಗ ಜಾಗರೂಕತರಾಗಿರಬೇಕು ಒಂದು. ಎರಡನೇದು, ಇದು ರೈತರ ಒಂದು ಸಣ್ಣ ಗುಂಪಿನ ಒಂದು ಪ್ರತಿಭಟನೆ ಮಾತ್ರ ಅಂತ ಹೇಳಿದೆ. ಒಂದು ಸಣ್ಣ ಗುಂಪಿನ ಪ್ರತಿಭಟನೆ. ಸರಿ. ಈಗ ಅವರ ಮನಸ್ಥಿತಿಯನ್ನು ನಾವು ಗಮನಿಸಬೇಕಾಗ್ತದೆ. ಅದೇ ನಾನು ಹಾಗೆ ಹೇಳಿದೆ, ಸೈದ್ಧಾಂತಿಕ ನೆಲೆಗಟ್ಟು ಮತ್ತು ಈ ದೇಶದ ಬಗ್ಗೆ ಅಪಾರವಾದಂತಹ ಗೌರವ ಮತ್ತು ಮುಂದಿನ ದಿನಗಳಲ್ಲಿ ಈ ದೇಶದ ಸಾಮಾನ್ಯ ಜನತೆ ಬದುಕಲಿಕ್ಕೆ ಏನು ಈ ಮಸೂದೆಗೆ ತೊಂದರೆ ಆಗ್ತದೆ ಅದನ್ನು ಹಿಂಪಡೀರಿ ಅಂತೇಳಿ ಹೋರಾಟ ಮಾಡ್ಬೇಕು ಅಂತಾದ್ರೆ ಹುಡುಗಾಟಿಕೆ ಸಂಘಟನೆಗಳು ಒಂದು ಸಣ್ಣ ಗುಂಪು ಇದನ್ನು ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಬಹಳ ಚಾರಿತ್ರಿಕವಾದಂತ ಹಿನ್ನೆಲೆ ಇರ್ತಕ್ಕಂತ ಇವತ್ತು ಸಂಘಟನೆಗಳು ಸೇರಿ ಚಳವಳಿ ಮಾಡ್ತಾ ಇದ್ದಾವೆ. ಬಹುಶಃ ಮರೆತಕ್ಕಂತ ಕೆಲಸವನ್ನ ಸರ್ಕಾರ ಮಾಡಬಹುದು, ನಮ್ಮ ಸರ್ಕಾರದ ವಿದೇಶಾಂಗ ಸಚಿವಾಲಯ ಮಾಡಬಹುದು. ಆದ್ರೆ ಯಾವತ್ತೂ ಕೂಡ ಅದರ ಸತ್ಯ ಹೊರಗೆ ಬಂದೇ ಬರ್ತದೆ. ಇವತ್ತು ಬಹುಶಃ ಭಾರತ ಸರ್ಕಾರ ಜಾಗತಿಕ ಮಟ್ಟದಲ್ಲಿ ಬೆತ್ತಲಾಗಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಎಸ್ ಈಗ ನಿಮ್ ಪ್ರಕಾರ ಈ ಹೋರಾಟ ಇನ್ನೂ ಕೂಡ ಮುಂದುವರಿತಾ ಇದ್ರೆ? ಖಂಡಿತವಾಗಿ ಮುಂದುವರಿತಾ ಇದೆ. ದಿನದಿಂದ ದಿನಕ್ಕೆ ಬೇರೆ ಸಂಘಟನೆಗಳು ಈ ದೇಶದ ಸಾಮಾನ್ಯ ಜನರು ಇವತ್ತು ಅದಕ್ಕೆ ಬೆಂಬಲವನ್ನು ಕೊಡ್ತಕ್ಕಂಥ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ತನಕ ಏನಿತ್ತು ಅಂತ ಹೇಳಿದ್ರೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ, ರೈತರನ್ನ ಚಳವಳಿ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಆದ್ರೆ ಇದು ಇಷ್ಟು ದೀರ್ಘವಾದಂತ ಸಂಘರ್ಷ ಮುಂದುವರಿತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈಗ ಮತ್ತೆ ಇಡೀ ದೇಶದ ಜನತೆ ಇದರ ಬಗ್ಗೆ ಆಲೋಚನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ, ಬೆಂಬಲ ಕೊಡ್ಲಿಕ್ಕೂ ಕೂಡ ಪ್ರಾರಂಭ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಚಳವಳಿ ದೊಡ್ಡ ಮಟ್ಟದಲ್ಲಿ ಏನು ಇವತ್ತು ಸರ್ಕಾರ ನಿಮಿತ್ತ ಮಾತ್ರ ಇರಬಹುದು, ಸಂಪೂರ್ಣವಾಗಿ ಕಾರ್ಪೊರೇಟ್ ಸಂಸ್ಥೆಗಳು ಈ ದೇಶದ ಸಂಪತ್ತನ್ನ ಲೂಟಿ ಮಾಡ್ಲಿಕ್ಕೆ ಇರ್ತಕ್ಕಂಥ ವೇದಿಕೆ ಈ ಮಸೂದೆ ಮೂಲಕ ಆಗ್ತದೆ ಅಂತ ಹೇಳುವಂತದನ್ನ ಅರ್ಥಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಈಗ ಇದು ಪುಣಚ ಅವರೇ ಈ ನಡುವೆ ಮೊನ್ನೆ ಬಜೆಟ್ ಮಂಡನೆ ಆದ ಸಂದರ್ಭದಲ್ಲಿ ಪ್ರಧಾನಿಯವರು ಒಂದು ಪ್ರತಿಕ್ರಿಯೆ ಕೊಡ್ತಾರೆ. ರೈತರು ಒಂದು ಕಾಲ್ ಮಾಡಿದರೆ ಸಾಕು, ನಮ್ಮ ಕೃಷಿ ಸಚಿವರು ನರೇಂದ್ರ ಸಿಂಗ್ ತೋಮರ್ ಅವರು ಮಾತುಕತೆಗೆ ಸಿದ್ಧರಿದ್ದಾರೆ ಅಂತ. ಯಾಕೆ ನಿಮ್ಮ ರೈತ ನಾಯಕರುಗಳು ಕಾಲ್ ಮಾಡ್ತಾ ಇಲ್ವಾ? ಈಗ ಮೊನ್ನೆ ವಿಚಾರವನ್ನು ಗಮನಿಸಿದ್ರೆ ಈ ಸಂಪೂರ್ಣವಾಗಿ ಅದ್ರ ಸಂಪೂರ್ಣ ತನಿಖೆ ಆಗ್ಬೇಕು, ನ್ಯಾಯಾಂಗ ತನಿಖೆ ಆಗ್ಬೇಕು ಅಂತ ಎಲ್ಲ ನಮ್ಮ ನಾಯಕರುಗಳು ನಾವು ಸೇರಿದಂತೆ ಸರ್ಕಾರವನ್ನ ಇವತ್ತು ಒತ್ತಾಯ ಮಾಡಿದ್ದೇವೆ. ಈಗ ಒತ್ತಾಯ ಮಾಡಿದ್ದೇವೆ. ಯಾಕಂದ್ರೆ ನಾವು ಅಂತ ಕೃತ್ಯಗಳಲ್ಲಿ ಭಾಗಿಯಾಗ್ತಕ್ಕಂಥ ಸಾಧಿಸಿರ್ತಕ್ಕಂಥ ಸಂಘಟನೆಗಳಲ್ಲ. ನಾವು ಸ್ಪಷ್ಟವಾಗಿ ಹಿಂದೆ ಕೂಡ ಅಲ್ಲಿ ಕಿಸಾನ ಏನು ಮೋರ್ಚಾ ಇದೆ ಅವರು ಸರ್ಕಾರದ ಮತ್ತು ಪೊಲೀಸರ ಗಮನಕ್ಕೆ ತಂದಿದ್ರು. ದೊಡ್ಡ ಹಿತ ಸಂಘಟನೆ ಅಂತ ನಮ್ಮ ಭಾಗವತವರು ಒಂದೆರಡು ಸಂಘಟನೆಗಳು ಈ ರೀತಿಯ ನಮ್ಮ ನಿಲುವಿಗೆ ವ್ಯತಿರಿಕ್ತವಾಗಿ ನಡ್ಕೊಳ್ತಾ ಇದ್ದಾವೆ. ಆ ನಿಟ್ಟಿನಲ್ಲಿ ಗಮನ ವಹಿಸಬೇಕು. ನಾವೇನು ನಿಮ್ ಜೊತೆ ಮಾತುಕತೆ ಮಾಡಿದ್ದೇವೆ ಅದೇ ಮಾರ್ಗದಲ್ಲಿ ನಾವು ರ್ಯಾಲಿಯನ್ನ ಮಾಡ್ತೇವೆ ಮತ್ತು ಶಾಂತಿಯುತವಾಗಿ ಮಾಡ್ತೇವೆ. ಇವತ್ತು ಇಷ್ಟು ದಿನ ನಡೀತಕ್ಕಂಥ ಚಳುವಳಿ ಅದೆಲ್ಲವೂ ಕೂಡ ಶಾಂತಿಯುತವಾಗಿ ನಡೆದಿದೆ, ಅಹಿಂಸಾತ್ಮಕವಾಗಿ ನಡೆದಿದೆ. ಈ ಅಹಿಂಸಾತ್ಮಕ ಚಳುವಳಿ ಖಂಡಿತವಾಗಿ ಮುಂದುವರಿಸಿದೆ, ಇನ್ನಷ್ಟು ಈಗ ರವಿಕಿರಣ್ ಪುಣಚ ಅವರೇ, ಪ್ರಧಾನಿ ಅವರು ಮೊನ್ನೆ ಬಜೆಟ್ ಮಂಡನೆ ದಿವಸ ಹೇಳಿರುವಂತದ್ದು ಸರ್ಕಾರದ ಮಾತುಕತೆಯ ಬಾಗಿಲು ಇನ್ನೂ ಕೂಡ ಓಪನ್ ಆಗಿದೆ. ರೈತರು ಒಂದು ಕಾಲ್ ಮಾಡಿದರೆ ನಮ್ಮ ಕೇಂದ್ರ ಕೃಷಿ ಸಚಿವರು ಮಾತುಕತೆಗೆ ತಯಾರಿದ್ದಾರೆ ಅಂತ. ನಾನು ಕೇಳೋದು, ನೀವು ಈಗ ಮತ್ತೆ ಮಾತುಕತೆಗೆ ಅಂದ್ರೆ ನೀವು ಕೃಷಿ ಸಚಿವರನ್ನು ನಿಮ್ಮ ಸಂಘಟನೆ ಮುಖಂಡರು ಯಾಕೆ ಕರೆಯುವುದಿಲ್ಲ, ಮಾತನಾಡ್ಲಿಕ್ಕೆ ನೀವು ಯಾಕೆ ಹೋಗುದಿಲ್ಲ ಅಂತ? ಈಗ 11 ಸುತ್ತಿನ ಮಾತುಕತೆ ಮಾಡಿದ್ರು. ಹೌದು, 11 ಸುತ್ತಿನ ಮಾತುಕತೆ ಕೂಡ ಅದು ಸಂವಿಧಾನಾತ್ಮಕವಾಗಿ ಚರ್ಚೆ ಮಾಡಲಿಲ್ಲ. ಅವ್ರು ಈಗ ಕೂಡ ಹೇಳ್ತಾ ಇದ್ದಾರೆ ನಾವು 18 ತಿಂಗಳು ಅಮಾನತು ಇಡ್ಲಿಕ್ಕೆ ಸಾಧ್ಯ, ಅಮಾನತು ಇಡ್ತೇವೆ ಅಂತ. ಇದು ಹೇಗೆ ಸಾಧ್ಯ ಸಾಂವಿಧಾನಿಕವಾಗಿ? ಒಂದು ಈ ಮಸೂದೆಯನ್ನು ಹಿಂಪಡಿಬೇಕು, ಇಲ್ಲ ಅಂತ ಆದ್ರೆ ಈ ಮಸೂದೆಯನ್ನು ಮುಂದುವರಿಸಬೇಕು, ಕಾನೂನಾತ್ಮಕವಾಗಿ ಮುಂದುವರಿಸಬೇಕು. ಅಮಾನತು ಮಾಡತಕ್ಕಂಥ ಅವಕಾಶ ಸಂವಿಧಾನದಲ್ಲಿ ಇದೆಯಾ? ಇವರು 3 ಗಂಟೆ ಹೊತ್ತಿಗೆ ಮೀಟಿಂಗ್ ಕರೀತಾರೆ, ಅವರು ಸಚಿವರುಗಳು ಬರೋದೇ ತಡ ಆಗ್ತದೆ, ಒಂದು ಇದನ್ನ ಮುಂದೆ ಇಡ್ತಾರೆ. ರೈತ ಸಂಘಟನೆಗಳೇನು ಹೇಳ್ತಾರೆ
ಮಸೂದೆಗಳು ವಾಪಸ್ ತಗೊಳ್ಳಿ, ಮತ್ತೆ ಮಾತುಕತೆ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಆದ್ರೂ ಕೂಡ ಪದೇ 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 ಈ ಮಾತುಕತೆಯ ನಾಟಕವನ್ನ ಮಾಡ್ತಾ ಇದ್ದಾರೆ ತೋಮರ್ ಅವರು. ಆ ನಿಟ್ಟಿನಲ್ಲಿ ಮಸೂದೆ ಹಿಂಪಡೆಯುವಲ್ಲಿ ತನಕ ಕೂಡ ಈ ಚಳುವಳಿ ಮುಂದುವರಿತದೆ. ಸರ್ಕಾರ ಈ ಚಳುವಳಿಗೆ ಅಪಖ್ಯಾತಿ ತರ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಕೂಡ ಇವತ್ತು ಎಲ್ಲ ಈಗ ಇದರಲ್ಲಿ ಏನು ನೆಟ್ವರ್ಕ್ ಅನ್ನೆಲ್ಲ ಕಟ್ ಮಾಡಿದ್ದಾರೆ ಆ ಭಾಗದಲ್ಲಿ. ಇವತ್ತು ನೋಡಿ ಅದು ಮುಂದುವರೆದಿದೆ. ಅದೇನೇ ಇದ್ರೂ ಕೂಡ ಈ ಚಳುವಳಿ ಇನ್ನಷ್ಟು ಗಟ್ಟಿ ಆಗ್ತದೆ. ಆ ನಿಟ್ಟಿನಲ್ಲಿ ಸರ್ಕಾರ ಇನ್ನಾದ್ರೂ ಬುದ್ಧಿ ಕಲಿಬೇಕು ಅಂತ ಹೇಳ್ತಕ್ಕಂಥ ಒಂದು ವಿಚಾರವನ್ನು ಹೇಳಲಿಕ್ಕೆ ಬಯಸ್ತೇನೆ. ಎಸ್ 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 ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಕಿರಣ್ ಅವರೇ. ಓಕೆ ಸರ್, ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು. ಎಸ್ ಎಸ್ ಇದು ರವಿ ರೈತ ಕರ್ನಾಟಕ ರಾಜ್ಯ ರೈತ ಸಂಘದ ಕಾರ್ಯದರ್ಶಿಗಳಾಗಿರುವಂಥ ರವಿಕಿರಣ್ ಪುಣಚ ಅವರ ಅಭಿಪ್ರಾಯ. ಅವರು ಹೇಳುವಂಥದ್ದು ಎಸ್ ಹೋರಾಟಕ್ಕೆ ಒಂದಷ್ಟು ನೈತಿಕ ಬೆಂಬಲ ಜಾಗತಿಕವಾಗಿ ಸಿಕ್ಕಿದ್ದಂತೂ ನಿಜ, ಬಟ್ ಆ ನಡುವೆ ರೈತರ ಹೋರಾಟ ಹೇಗೂ ಮುಂದುವರಿಯುತ್ತೆ ಅಂತ. ಎಸ್ ಎಂ ಜಿ ಹೆಗ್ಡೆ ಅವರೇ, ನಾವು ಇನ್ನೊಂದಷ್ಟು ವಿಚಾರಗಳನ್ನು ಮಾತಾಡಬೇಕಾಗಿದೆ. ನಾವು ಈ ನಡುವೆ ಒಂದು ಸಣ್ಣ ಬ್ರೇಕ್ ತಗೊಳ್ಳೋ. ಬ್ರೇಕ್ ನಂತರ ನಾನು ಈ ಮಾತುಕತೆಯನ್ನು ಮತ್ತೆ ಮುಂದುವರಿಸ್ತೇನೆ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಎಸ್ ಎಸ್ ಇವತ್ತು ಮತ್ತೆ ಏನು ರೈತರ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ. ಮುಖ್ಯವಾಗಿ ರೈತರ ಚಳವಳಿ ಬಗ್ಗೆ ಇವತ್ತು ಜಾಗತಿಕವಾಗಿ ಟ್ರೆಂಡ್ ಆಗಿರುವಂಥದ್ದು ಅಂತಾರಾಷ್ಟ್ರೀಯ ಮಟ್ಟದ ಏನು ನಂಬರ್ 1 ಪಾಪ್ ಗಾಯಕಿ ರಿಯಾನ್ನಾ ಅವರು ಮಾಡಿರುವಂಥ ಒಂದು ಟ್ವೀಟ್. ರೈತರ ಚಳವಳಿ ನಡೀತಾ ಇರುವ ಸಂದರ್ಭದಲ್ಲಿ ದಿಲ್ಲಿ ಬಾರ್ಡರ್ನಲ್ಲಿ, ದಿಲ್ಲಿ ಗಡಿಯಲ್ಲಿ ಏನು ಕಳೆದ 3 ದಿವಸಗಳಿಂದ ಇಂಟರ್ನೆಟ್ ಸಂಪರ್ಕವನ್ನು ಸ್ಥಗಿತ ಮಾಡಲಾಗಿತ್ತು. ಸೊ ಇಂಥ ಸಂದರ್ಭದಲ್ಲಿ ಪಾಪ್ ಗಾಯಕಿ ರೈತರ ಪ್ರತಿಭಟನೆಯ ಫೋಟೋ ಹಾಕಿ ಇಂಥ ವಿಚಾರಗಳ ಬಗ್ಗೆ ಅಥವಾ ನಾವು ಯಾಕೆ ಮಾತನಾಡಬಾರದು, ಈ ವಿಷಯದ ಕುರಿತು ನಾವು ಯಾಕೆ ಮಾತನಾಡಬಾರದು ಅನ್ನುವಂಥ ಒಂದು ಏನು ಟ್ವೀಟ್ ಮಾಡ್ತಾರೆ. ಅದು ಕೋಟ್ಯಾಂತರ ಜನ ಅದನ್ನು ನೋಡ್ತಾರೆ, ಅದಕ್ಕೆ ಪ್ರತಿಕ್ರಿಯೆ ಕೊಡ್ತಾರೆ. ಆಲ್ರೆಡಿ ಏನು ರಿಯಾನ್ನಾ ಅವರಿಗೆ ಅವರ ಏನು ಫಾಲೋವರ್ಸ್ ಟ್ವಿಟರ್ನಲ್ಲಿ ಸುಮಾರು 10 ಕೋಟಿ ಫಾಲೋವರ್ಸ್ ಇದ್ದಾರೆ. ಇದು ಎಂ ಜಿ ಹೆಗ್ಡೆ ಅವರೇ, ಯುರೋಪ್ನ ಒಂದೊಂದು ದೇಶದ ಜನಸಂಖ್ಯೆಗಿಂತಲೂ ಅದು ದುಪ್ಪಟ್ಟು. ಯುರೋಪ್ನ ಕೆಲವು ದೇಶಗಳಲ್ಲಿ 1 ಕೋಟಿ 2 ಕೋಟಿ ಜನಸಂಖ್ಯೆ ಇರುವಂಥದ್ದು. ಈಕೆಯ ಫಾಲೋವರ್ಸೇ 10 ಕೋಟಿ ಇದ್ದಾರೆ. ಸೊ ಅದು ಸ್ವಾಭಾವಿಕವಾಗಿ ರಿಯಾನ್ನಾ ಮಾಡಿದ ಒಂದು ಟ್ವೀಟ್ಗೆ ಭಾರತ ಸರ್ಕಾರವೇ ಪ್ರತಿಕ್ರಿಯೆ ಕೊಡಬೇಕಾಯಿತು. ಜೊತೆಗೆ ಜಗತ್ತಿನ ಎಲ್ಲ ದೇಶಗಳ ಸ್ಟಾರ್ಗಳು, ಸೆಲೆಬ್ರಿಟಿಗಳು ಏನು ತಮ್ಮ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಇನ್ನೂ ಹೇಳ್ಬೇಕಂತ ಹೇಳಿದ್ರೆ ಒಂದಷ್ಟು ಮಂದಿ ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಯಾಕೆ ರಿಯಾನ್ನಾ ನಮ್ಮ ದೇಶದ ಏನು ವಿಚಾರದ ಬಗ್ಗೆ ಮಾತನಾಡಬೇಕು ಅಂತ ಹೇಳಿದ್ದಾರೆ. ಆದರೆ ಈ ನಡುವೆ, ಯಾಕಂದರೆ ನಾವು ಕೂಡ ಮಾತಾಡಿದ್ದು, ಜಗತ್ತಿನ ಬೇರೆ ಬೇರೆ ಭಾಗಗಳಲ್ಲಿ ಜನರು ತಮ್ಮ ನ್ಯಾಯ, ತಮ್ಮ ಹಕ್ಕುಗಳ ವಿಚಾರವಾಗಿ ಪ್ರತಿಭಟನೆ ಮಾಡ್ತಾರೆ, ಉಪವಾಸ ಮಾಡ್ತಾರೆ ಅಥವಾ ಚಳವಳಿ ಮಾಡ್ತಾರೆ. ಅದಕ್ಕೆ ಜಗತ್ತಿನ ಎಲ್ಲ ದೇಶಗಳ ಜನ ಸ್ಪಂದಿಸ್ತಾರೆ ಕೂಡ. ಹೌದು. ಈಗ ನೋಡಿ, ನೀವು ಮಯನ್ಮಾರ್ ಗಲಾಟೆ ಆಗುವಾಗ ಹೌದು, ನೀವು ನಮ್ಮ ದೇಶದಲ್ಲಿ ಎಷ್ಟು ಟ್ವೀಟ್ ಆಗಲಿಲ್ಲ? ಹೌದು, ಅಲ್ಲಿ ಹಿಂಸೆ ಅಲ್ಲಿ ಸೇನೆ ವಶಪಡಿಸಿಕೊಂಡಿತ್ತು ಒಂದು. ಈಗ ಫಾರ್ ಎಕ್ಸಾಂಪಲ್ ಪ್ರಜಾಪ್ರಭುತ್ವ ಸರ್ಕಾರವನ್ನು. ಹೌದು. ಈಗ ನಿಮ್ಮ ಇದುಂಟಲ್ಲ, ಯಾವುದು ನೇಪಾಳದಲ್ಲಿ ಒಂದಾಯ್ತಲ್ಲ ಕ್ರಾಂತಿ, ಆಗ ಈಗ ಇದ್ರದ್ದು ಯಾವುದು ಲೇಟೆಸ್ಟ್ ಆಗಿ ಮಯನ್ಮಾರ್ ಅಲ್ಲೇ ಕ್ರಾಂತಿ ಆಗಿದೆ, ಸೈನಿಕರ ಕ್ರಾಂತಿ. ಅದ್ರ ಬಗ್ಗೆ ಇಡೀ ಜಗತ್ತಿನಲ್ಲಿ ಟ್ವೀಟ್ ಆಗ್ತದೆ. ಸೊ ನಾನು ಹೇಳುದು, ಟ್ವೀಟ್ ಮಾಡುವ ಸ್ವಾತಂತ್ರ್ಯ ಇದು ಏನು ಟ್ರಂಪ್ ತಾನು ಅಧಿಕಾರ ಸ್ವೀಕಾರ ಮಾಡೋದಕ್ಕಿಂತ ಸ್ವಲ್ಪ ದಿವಸ ಆತನ ಬೆಂಬಲಿಗರು ಸೇರಿ ಮಾಡಿದಂತ ಏನು ಪೆಂಟಗನ್ನ ಮೇಲಿನ ದಾಳಿಗೆ ಕೂಡ ಇಡೀ ಜಗತ್ತು ಪ್ರತಿಕ್ರಿಯೆ ಕೊಟ್ಟಿತ್ತು. ಪರ ವಿರೋಧ ಜಗಳಾಗಿದೆ. ಸೊ ನಾನು ಹೇಳುದು, ನಮ್ಮ ಆಂತರಿಕ ವಿಷಯ ಅದು 100%. ಆದ್ರೆ ನಾನು ಕೇಳ್ತಾ ಇರೋದು, ಅದರಲ್ಲಿ ಹಸ್ತಕ್ಷೇಪ ಅಂತ ನಾನು ಹೇಳುದಾದ್ರೆ ನೇರವಾಗಿ ಅಮೆರಿಕಾದ ಸರ್ಕಾರದ ರಾಯಭಾರಿ ಅಥವಾ ಪ್ರತಿನಿಧಿ ಆಫೀಸಿಯಲ್ ಸ್ಟೇಟ್ಮೆಂಟ್ ಕೊಟ್ಟರೆ ಮಾತ್ರ. ಈಗ ಭಾರತದವರು, ಭಾರತದ ವಿದೇಶಾಂಗ ಕಾರ್ಯದರ್ಶಿಯ ಕನ್ಸರ್ನ್ ಪರ್ಸನ್ ಇನ್ನೊಂದು ದೇಶದ ಬಗ್ಗೆ ಅಫೀಸಿಯಲ್ ಸ್ಟೇಟ್ಮೆಂಟ್ ಕೊಟ್ಟಾಗ ಅದು ಹಸ್ತಕ್ಷೇಪ. ಪ್ರಜೆಗಳು, ಸಾಮಾನ್ಯ ನಾಗರಿಕರು ಜಗತ್ತಿನಾದ್ಯಂತ ಜಗಳ ಮಾಡ್ತಾನೆ ಇದ್ದಾರಲ್ಲ ಸೋಷಿಯಲ್ ಮೀಡಿಯಾದಲ್ಲಿ. ಒಂದು ಹೋರಾಟಕ್ಕೆ ಬೆಂಬಲ ಕೊಡುವುದು ಅದೊಂದು ಸಾಲಿಡಾರಿಟಿ ಅಲ್ಲ, ಬೇಡ ವಿರೋಧವೇ ಮಾಡ್ಲಿ. ಈಗ ಆಗಿದ್ರೆ ನಾನೊಂದು ಕೇಳ್ತೇನೆ, ರೈತರ ವಿರೋಧವಾಗಿ ವಿದೇಶಿಗರು ಟ್ವೀಟ್ ಮಾಡಲಿಲ್ವಾ? ಯಾರು ಮಾಡೋದಿಲ್ವಾ? ಅದು ಹಸ್ತಕ್ಷೇಪ ಆಗುದಿಲ್ವಾ? ಈಗ ಪರ ಮತ್ತು ವಿರೋಧ ಎರಡು ಉಂಟಲ್ಲ ಅಲ್ಲಿ. ಪರ ಹೇಳಿದರೆ ಮಾತ್ರ ಅದು ಹಸ್ತಕ್ಷೇಪ, ವಿರೋಧವಾಗಿದ್ರೆ ಅದು ಏನು? ಈಗ ಯಾಕೆ ಅಂತಂದ್ರೆ ಸಮಸ್ಯೆ ಆಗಿರೋದೇ ಅಲ್ಲಿ. ಈಗ ನೀವು ಅದನ್ನು ತಡೆಯೋದು ಹೇಗೆ?
ಸಾಮಾಜಿಕ ಜಾಲತಾಣ. ಈಗ ನಾನೇ ಹೌದು. ಇಲ್ಲಿ ಕುತ್ಕೊಂಡು ಅವಳಿಗೆ ತಲೆ ಸರಿ ಇಲ್ಲ ಅಂತ ಆಗ್ತೇನೆ ಈಗ. ಹ್ಮ್, ಹ್ಮ್, ಹ? ಹ್ಮ್, ಹ್ಮ್, ಯಾರಿಗೆ? ಹ್ಮ್. ಮೈನ್ಮಾರಿದು ಅಧ್ಯಕ್ಷಿಗೆ ತಲೆ ಸರಿ ಇಲ್ಲ ಅಂತ ಆಗ್ತೇನೆ. ಅಂತ ಸಾಮಾಜಿಕ ಜಾಲತಾಣ ಹೌದು, ಹೌದು, ಅದನ್ನ ನಿಯಂತ್ರಣ ಮಾಡ್ಲಿಕ್ಕೂ ಆಗುದಿಲ್ಲ. ಹೌದು. ಅದರಲ್ಲಿ ಯಾರು ಹಸ್ತಕ್ಷೇಪ, ನಮ್ಮ ದೇಶದ ಮೇಲೆ ದಾಳಿ, ಹ್ಮ್. ನಮ್ಮ ದೇಶದ ಇಂಟಿಗ್ರಿಟಿ ಹ್ಮ್. ಹೇಳುವ ಮೂಲಕ ಹ್ಮ್. ಈ ರೀತಿಯ ಟ್ವಿಟ್ಗಳಿಗೆ ಹ್ಮ್. ನಾವು ವಿಪರೀತ ಪ್ರಾಧಾನ್ಯತೆಯನ್ನು ಕೊಡ್ತೇವೆ ಅಂತ. ಹ್ಮ್, 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 ಹ್ಮ್. ಅರ್ಥ ಆಯ್ತು ನಿಮಗೆ? Yes, 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 yes. ಈಗ ನಿಮ್ಮ ಟಿವಿ ಚಾನಲ್ ಇದು ಪ್ರೋಗ್ರಾಮು ಹ್ಮ್. ಯಾರೋ ನೋಡ್ತಾರೆ, ಹ್ಮ್. ಎಲ್ಲಿ ಸೌದಿಯಲ್ಲಿ ಕುತ್ಕೊಂಡು ಎಲ್ಲ ಹೌದು, ಫೇಸ್ಬುಕ್ ಏನೋ- ನೋಡ್ತಾರೆ, ಫೇಸ್ಬುಕ್ ಲೈವ್ ಇರುತ್ತೆ. ನೋಡ್ತಾರೆ. ಹೌದು, YouTube ಯಾರೋ live ಒಬ್ಬ ಇರುತ್ತೆ. ಟ್ವೀಟ್ ಮಾಡ್ತಾನೆ, ಹ್ಮ್. ಅದು ಅವನ ಹೌದು, ಅವನ ಅಭಿಪ್ರಾಯ ಅಭಿಪ್ರಾಯ ಆಗ್ತಾನೆ. ಹೌದು. ಅದಕ್ಕೆ ನೀವು ಹ್ಮ್. ನಮ್ಮ ಮಾಧ್ಯಮ ಸ್ವಾತಂತ್ರ್ಯ, ನೀನು ಯಾರು ಮಾರಾಯ ಸೌದಿಯಲ್ಲಿ ಕುತ್ಕೊಂಡು ಟೀಕೆ ಮಾಡ್ಲಿಕ್ಕೆ ಹೇಳಲಿಕ್ಕೆ ಸಾಧ್ಯ ಉಂಟಾ? ಹ್ಮ್, ಹ್ಮ್, ನಾನು ಹೇಳ್ತಾ ಇರೋದು ಹ್ಮ್. ಒಂದು ಸಾಮಾಜಿಕ ಜಾಲತಾಣದ ಇಂಥ ಪ್ರತಿಕ್ರಿಯೆಗಳು ಹ್ಮ್. ಸಾಮಾಜಿಕ ಮತ್ತು ಜಾಗತಿಕ ಮಟ್ಟದ ಜಾಗೃತಿಯನ್ನು ಉಂಟು ಮಾಡ್ತದೆ ಹೇಳುವಂಥದ್ದು ಹ್ಮ್. ಸತ್ಯವಾದದ್ದು, ಗಂಭೀರವಾದದ್ದು. ಹೌದು, ಆ ಹಿನ್ನೆಲೆಯಲ್ಲಿ ಹೌದು. ಈಗ 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 ಯಾಕಂತ ಹೇಳಿದ್ರೆ ಇದು ಭಾರಿ ದೊಡ್ಡ ಒಂದು ಜಾಗೃತಿ, ಒಂದು ಅವೇರ್ನೆಸ್, ಇಲ್ಲಿ ಮೀಡಿಯಾ ಅವೇರ್ನೆಸ್ ಗೆ ಕೂಡ ಕಾರಣ ಆಯ್ತು. ಮಾ- ಜಗತ್ತಿನ ಎಲ್ಲಾ ದೇಶಗಳ Actually ಚಳುವಳಿಗಾರರು, ಹೋರಾಟಗಾರರು ಕೇವಲ ಇಂಟರ್ನೆಟ್ ಬಂದ ಆದದ್ದಕ್ಕಲ್ಲ, ಅದು ಟ್ವಿಟ್ ಆದದ್ದು, ಹ್ಮ್. ಆ ಮೊಳೆ ಹೊಡೆದದ್ದು. ರೈತರು ಪ್ರತಿಭಟನೆಗೆ ಬರುವಂತ ದಾರಿಯಲ್ಲಿ ಮೊಳೆ ಹೊಡೆದದ್ದು ಮತ್ತೆ ತಂತಿ ಬೇಲಿ ರಸ್ತೆಗಳಿಗೆ ಹಾಕಿದ್ದು. ಏನು ಟಾರ್ ಹಾಕಿ ಮೊಳೆ ಹೊಡಿತಾರಲ್ಲ. ಈಗ ನನಗೆ ಕನ್ಫ್ಯೂಸ್ ಆದದ್ದು ನೀವು ಸೂಲಿಬೆಲೆ ಅದಕ್ಕೆ ತುಂಬಾ ಜನ ಸೂಲಿಬೆಲೆ ಭಾಷಣ ಮಾಡುವಾಗ, ಚಕ್ರವರ್ತಿ ಸೂಲಿಬೆಲೆ ಅವರು ಭಾಷಣ ಮಾಡುವಾಗ ಅದು ವಿಡಿಯೋ ಇದೆ. ಹ್ಮ್. ಅವ್ರು ಹೇಳ್ತಿದ್ರು ಚೀನಾ ಮತ್ತು ಪಾಕಿಸ್ತಾನದ ಎಲ್ಲೆಲ್ಲಿ ಹ್ಮ್. ಗಡಿ ಯುದ್ಧಕ್ಕೂ ನಾವು ಎಂತದಪ್ಪ ಇದರ ಬೇಲಿ, ತಂತಿ ಬೇಲಿ ಅಲ್ಲ, ಲೇಸರ್ ಬೇಲಿ ಹಾಕಿಸ್ತೇನೆ ಅಂತ. ನನಗೆ ಎಲ್ಲಿಯೋ ಸೂಲಿಬೆಲೆ ಅವ್ರು ಹೇಳಿದ್ದು ತಪ್ಪಾಗಿ ಡೆಲ್ಲಿಯಲ್ಲಿ ಹಾಕ್ತಾ ಇದ್ದಾರ ಅಂತ. ಅಂದ್ರೆ ಅವ್ರ ಇನ್ಸ್ಪಿರೇಷನ್ ಅಲ್ಲ, ಭಾರತೀಯ ಜನತಾ ಪಕ್ಷದ ಸರ್ಕಾರಕ್ಕೆ ಅವರೆಲ್ಲ ಇನ್ಸ್ಪಿರೇಷನ್, ಚಿಂತಕರು. ಆ ಬೇಲಿ ತಪ್ಪಿದ ಅಲ್ಲಿ ಬಂದಿದ್ದ ಬೇಲಿಯ ಜಾಗ ಅಂದಾಜು ತಪ್ಪಿದ ಅಂತ. ಈಗ ನಾನು ಹೇಳುದು ಮೊಳೆ ಹೊಡೆಯುವುದು ಅಂದ್ರೆ ಎಂತದ್ರಿ? ಆಯ್ತು, ಈಗ ಅದಕ್ಕೆ ಅವ್ರು ಕೌಂಟರ್ ಏನ್ ಹೇಳ್ತಾರೆ, ಅದಕ್ಕೂ ಇನ್ನೊಂದು ಸೈಡಿಂದ ನೋಡು. ಬಿಜೆಪಿ ಅವ್ರು ಹೇಳುದೇನು, ಮೊನ್ನೆ ಅಲ್ಲಿ ನುಗ್ಗಿದ್ರು, ಅದಕ್ಕೆ ನೀವು ಬೈದ್ರಿ ನಮಗೆ ಅಲ್ಲಿ ಹೇಗೆ ಹೋದ್ರು ಅಂತ, ಅದಕ್ಕೆ ನಾವು ಇದನ್ನು ಪ್ರೊಟೆಕ್ಷನ್ ಮಾಡ್ತಾ ಇದ್ದೇವೆ. ಕರೆಕ್ಟ್. ಈಗ ನಾನು ಕೇಳುದು, ಈ ದೇಶದಲ್ಲಿ ಸ್ವಾತಂತ್ರ್ಯ ನಂತರ ಕೆಂಪು ಕೋಟೆಯಲ್ಲಿ ಸ್ಟ್ರೈಕ್ ಆದದ್ದು ಇದು ಮೊದಲ ರೈತರದ್ದು ಅಲ್ಲ. ಇದೇ 1 ಲಕ್ಷ ರೈತರು ಈ ಹಿಂದೆ ಕೂಡ ಕೆಂಪು ಕೋಟೆ ಎದುರುಗಡೆ ಮಾಡಿದ್ದಾರೆ. ಅಲ್ಲಿ ಆದದ್ದು ಒಂದೇ ಒಂದು ದುರಂತ ಏನು ಅಂದ್ರೆ ಧ್ವಜವನ್ನ ಹಾಕಿದ್ದು. ಅಲ್ಲಿ ಎಷ್ಟು ಜನ ಹೋದದ್ದು? 500 ಜನ ಹೋದದ್ದು. ಅಲ್ಲಿಗೆ ಯಾರು ರೈತರು ಹೋಗ್ಲಿಲ್ಲ. ಅಲ್ಲ, ಅದಕ್ಕೆ ರೈತರು ಅದೇ ದಿವಸ ಒಂದು ಸ್ಪಷ್ಟೀಕರಣ ಎಲ್ಲ ಕೊಟ್ಟಿತ್ತು. ಏನಂತ ಹೇಳಿದ್ರೆ, ನಾವು ಔಟರ್ ರಿಂಗ್ ರೋಡ್ ನಲ್ಲಿ ಮಾತ್ರ ಪ್ರತಿಭಟನೆ ಮಾಡುವುದು ಅಂತ. ಏನು ಆ ಒಂದು ಗುಂಪನ್ನು ಹೈಜಾಕ್ ಮಾಡಿದಂತ ದೀಪ್ ಸಿದ್ದು ಅಲ್ಲಿ ಧ್ವಜಾರೋಹಣ ಮಾಡ್ತಾನಲ್ಲ, ನೋಡಿ ಇನ್ನೊಂದು ಹೇಳ್ತೇನೆ, ಫಿಲ್ಮ್ ಸ್ಟಾರ್ ನಟ, ಅವನು ಬಿಜೆಪಿ ಪಕ್ಷದ ಪಾರ್ಲಿಮೆಂಟ್ ಮೆಂಬರ್ ಸನ್ನಿ ಡಿಯೋಲ್ ಇದ್ದು ಎಲ್ಲರಿಗೂ ಗೊತ್ತಾಗಿದೆ, ಎಲೆಕ್ಷನ್ ಏಜೆಂಟ್. ಈಗ ಪಾರ್ಲಿಮೆಂಟ್ ಮೆಂಬರ್ ಇದು ಎಲೆಕ್ಷನ್ ಏಜೆಂಟ್ ಆಗ್ಬೇಕಿದ್ರೆ ಸಾಮಾನ್ಯ ಕಾರ್ಯಕರ್ತ ಆಗುವುದಿಲ್ಲ, ದೊಡ್ಡ ಮಟ್ಟದಲ್ಲಿ ಪ್ರಧಾನಮಂತ್ರಿ ಮತ್ತು ಗೃಹ ಮಂತ್ರಿ ಒಟ್ಟಿಗೆ ಕುತ್ಕೊಂಡು ಚಾಕೊಡಿಯುವಷ್ಟು ಜನ. ಈಗ ಇನ್ನೊಂದೇನಂದ್ರೆ, ನಮ್ಮ ಹಳ್ಳಿಗಳಲ್ಲಿ ತೋಟ ಮತ್ತು ಬೇಲಿಗೆ ಹಂದಿ ಬರ್ತದೆ ಅಂತ ಹೇಳಿ ಕರೆಂಟ್ ಬೇಲಿ ಹಾಕ್ತಾರೆ. ಆಗ ಪ್ರಾಣಿಗಳು ಕೊಲ್ಲಬಾರ್ದು, ಹಿಂಸೆ ಆಗಬಾರ್ದು ಅಂತ ತುಂಬಾ ಸ್ಟ್ರಿಕ್ಟ್ ಕಾನೂನುಗಳನ್ನು ತಂದಿದೆ ಫಾರೆಸ್ಟ್ ಇಲಾಖೆ. ಈಗ ನೀವು ಮಾಡ್ತಾ ಇರೋದೇನು? ಈಗ ತಪ್ಪಿ ಯಾರಾದ್ರೂ ಒಬ್ಬ ಬಂದ್ರೆ ಅವಲ್ಲಿ ಸಾಯ್ತಾನಲ್ಲ, ಅಲ್ಲಿ ಬದುಕುವ ಪ್ರಶ್ನೆ ಇಲ್ಲ. ಸೊ ಆ ರೀತಿ ಕ್ರುಯಾಲಿಟಿ, ಇದು ಒಂದು ರೀತಿ ಸರ್ವಾಧಿಕಾರಿಗಳು ಹಿಂದೆಲ್ಲ ನಿಮ್ಮ ಇವನು ಯಾರು ಹಿಟ್ಲರು ಅಂಥವರೆಲ್ಲ ಮಾಡುವಂತ ಒಂದು ಕ್ರಮ. ಸೊ ಇದರ ಅಗತ್ಯತೆ ಇರಲಿಲ್ಲ. ಇಲ್ಲಿ ಟ್ವಿಟ್ ಸ್ಟಾರ್ಟ್ ಆದ ಅದರಿಂದ ಇವತ್ತು ಪತ್ರಿಕೆಗಳಲ್ಲೂ ಕೆಲವು ಮುಖಪುಟ ಅದೇ ಬಂದಿದೆ. ಅದು ಅಗತ್ಯ ಇರಲಿಲ್ಲ. ಮತ್ತು ಅವ್ರು ಯಾರು? ಆಯ್ತಪ್ಪ, ಅವರು ಬಿಜೆಪಿ ವಿರೋಧಿಗಳು, ಫೈನ್, ಕಾಂಗ್ರೆಸ್ ಸಪೋರ್ಟರ್ಸ್, ಬಟ್ ಅವರು ಪಾಕಿಸ್ತಾನದವರಲ್ಲ, ಭಾರತೀಯರೇ ತಾನೆ. ಸೊ ಹಾಗಾಗಿ ನಾನು ಹೇಳುದು, ನೀವು ಬೇರೆ ಮಾರ್ಗಗಳನ್ನ ಅಲ್ಲ. ಈಗ ಆರಂಭದಲ್ಲಿ ಒಂದಷ್ಟು ದಿವಸಗಳು ಭಾರಿ ಪ್ರಚಾರಗಳು ನಡೆಯಿತು, ಅಪಪ್ರಚಾರಗಳು. ಅವರು ನಕ್ಸಲರು, ಅವರು ಮುಸಲ್ಮಾನರು, ಅವರು SDPI ಅವರು ಆಮೇಲೆ ನೀವು ಹೇಳಿದಾಗ ಪಾಕಿಸ್ತಾನಿಗಳು, ಖಾಲಿಸ್ತಾನಿಗಳು ಅಂತ. ಆದ್ರೆ ನಂತರದ ಬೆಳವಣಿಗೆಯಲ್ಲಿ ಅಲ್ಲ, ಅದನ್ನು ಅಪಪ್ರಚಾರ ರಿವರ್ಸ್ ಆಯ್ತು. ಸರ್ಕಾರನೇ ಹೇಳಿತ್ತು ಅವರು ರೈತರು ಅವರನ್ನು ಮಾತುಕತೆಗೆ ಕರೆಯುವ ಅಂತ. 11 ಸುತ್ತಿನ ಮಾತುಕತೆ ನಡೀತಲ್ಲ. ಹೌದು, ಈಗ 11 ಸುತ್ತಿನ ಮಾತುಕತೆ 40 ಪ್ರಧಾನ ಸಂಘಟನೆಗಳು ಹೌದು. ರೈತರ ಇವರ ನಕ್ಸಲೈಟ್ಸ್ ಖಾಲಿಸ್ತಾನಿಗಳೊಟ್ಟಿಗೆ ಮಾತುಕತೆ ಮಾಡ್ತಾರಾ?
ಈಗಲೂ ಮಾತುಕತೆ. ಮತ್ತೆ ಇನ್ನೊಂದು ಈಗ ಹೇಳ್ತೇನೆ, ಈಗ ಮೊನ್ನೆ ಪುನಃ ಮತ್ತೆ ಪ್ರಧಾನಿಯವರು ಹೇಳ್ತಾರೆ, ಎಸ್ ರೈತರು ಒಂದು ಕಾಲ್ ಮಾಡಿದ್ರೆ ಸಾಕು, ನಮ್ಮ ಕೇಂದ್ರ ಏನು ಅಗ್ರಿಕಲ್ಚರ್ ಮಿನಿಸ್ಟರ್, ಕೃಷಿ ಸಚಿವರು ಮಾತುಕತೆಗೆ ಸಿದ್ಧರಿದ್ದಾರೆ ಅಂತ. ಮತ್ತೆ ಇನ್ನೊಂದು ಏನಂದ್ರೆ, ಇವತ್ತಲ್ಲಿ ಬೇಲಿ ಅಲ್ಲಿ ಹಾಕಿದ್ದಾರೆ ಅವರು, ದೇ ಮೇ ಸಕ್ಸಸ್. ಬಟ್ ಪ್ರಾರಂಭದಲ್ಲಿ ಕೇವಲ ಪಂಜಾಬ್, ಡೆಲ್ಲಿಯ ಸ್ವಲ್ಪ ಗಡಿ ಭಾಗದವರು, ಹರಿಯಾಣದ ಒಂದಿಷ್ಟು ಗಡಿ ಭಾಗದವರು ರೈತರು ಬಂದಿದ್ದರು. ಹೌದು. ಈಗ ಕಂಪ್ಲೀಟ್ ಉತ್ತರ ಪ್ರದೇಶವನ್ನು ಆವರಿಸಿದೆ. ಹರಿಯಾಣದಲ್ಲಿ ಇವತ್ತು ಕಾಫಿ ಪಂಚಾಯತ್ ಸ್ಟಾರ್ಟ್ ಆಗಿದೆ. ನಿನ್ನೆ UPಯಲ್ಲಿ ಮಾತ್ರ ಇತ್ತು, ಇವತ್ತು ಅಲ್ಲಿಗೆ ಸ್ಪ್ರೆಡ್ ಆಗಿದೆ. ಅಲ್ಲಿ ಇನ್ನೊಂದು ಡೆವಲಪ್ಮೆಂಟ್ ಆಗ್ತಾ ಉಂಟು. ಅಲ್ಲಿ ಏನಾಗಿತ್ತು ಅಂದರೆ, ಮುಜಾಫರ್ ನಗರದಲ್ಲಿ, ಮುಜಾಫರ್ಪುರ್ ಆ ನಗರಕ್ಕೆ ಹೋಗಿದ್ದೇನೆ ನಾನು. ಅಲ್ಲಿ ಪ್ರಾರಂಭದಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಸ್ಟಾರ್ಟ್ ಆಯಿತು. ಅಫ್ಕೋರ್ಸ್ ಅದು ರಾಜಕೀಯವಾಗಿ ಲಾಭ ಆಯಿತು BJPಗೆ. ಅಲ್ಲಿ ಆಗ ಈ ಕೃಷಿ ಸಂಘಟನೆಯ ನಾಯಕರು ಏನಿದ್ದಾರೆ, ಇವರು BJP ಪರ ನಿಂತರು, ಮುಸ್ಲಿಮರು ಬೇರೆ ಆದರು. ಸೊ ಈಗ ಏನು ಮೊನ್ನೆ ಒಂದು ಕಾಫಲ್ಲಿ ಅವರು 50,000 ಲಕ್ಷಗಟ್ಟಲೆ ಜನ ಸೇರಿದ್ದಾರೆ. ಆ ಮುಸ್ಲಿಂ ನಾಯಕನಿಗೆ ಭಾಷಣ ಮಾಡ್ಲಿಕ್ಕೆ ಕೊಡ್ತಾರೆ. ಅವ ನೇರವಾಗಿ ಹೇಳ್ತಾನೆ, ನೀವು ನಮ್ಮ ಎದೆಯ ಮೇಲೆ ನಡೆದ್ರಿ, ನೀವು ನಮ್ಮ ತಲೆಯನ್ನು ತೆಗೆದ್ರಿ, ಅದನ್ನೆಲ್ಲ ಮರ್ತು ಬಿಡುವ, ನಾವು ಈ ನಾಡಿಗಾಗಿ ಭೂಮಿಗಾಗಿ ನಾವು ಒಟ್ಟಾಗುವಂತ. ಅದಕ್ಕೆ ಒಬ್ಬನೇ ಒಬ್ಬ ರೈತ, ಹಿಂದೂ ಪರ ಇರ್ಬೋದು, ಮಾತಾಡೋದಿಲ್ಲ, ಸೈಲೆಂಟ್ ಆಗ್ತದೆ ಇಡೀ ಸಭೆ. ಮತ್ತು ಅವರಿಬ್ಬರು ಸೇರಿ ಈಗ ರಾಜ್ಯ ಪಂಚಾಯತಿಗಾಗಿ ಎಲ್ಲ ಕಾಫಲ್ಲೂ ಹಿಂದೂಗಳು ಮತ್ತು ಮುಸ್ಲಿಮರು ಒಟ್ಟಾಗ್ತಾ ಇದ್ದಾರೆ. ಈ ರಾಜಕೀಯ ತಲ್ಲಣ್ಣಗಳು ಹುಟ್ಟಿಕೊಳ್ಳುವುದು ಹೀಗೆ. ಇದೆಲ್ಲ ಈ ಒಟ್ಟಾರೆ ಮಾತಾಡುವ ಮೀಡಿಯಾಗಳು ಏನು ಒಂದು 2 ಜನ ಕೂತ್ಕೊಳಿಸಿ ಬೊಬ್ಬೆ ಹೊಡೆದು ಅಲ್ಲ, ಒಳಗಿಂದೊಳಗೆ ಸೂಕ್ಷ್ಮವಾದ ಎಲ್ಲ ವಿಷಯಗಳನ್ನು ನೀವು ತುಲನೆ ಮಾಡ್ತಾ ಹೋದಾಗ ಇಂಥದ್ದೆಲ್ಲ ಅರ್ಥ ಆಗ್ತದೆ. ಸೊ ಅದು ಈಗ ಅದಕ್ಕೆ ಯಾವ ತಡೆಬೆಲೆ ಆಗ್ತೀರಿ ನೀವು? ಜನರು ಒಂದಾಗುವುದಕ್ಕೆ, ನಾನು ಹೇಳ್ತಾ ಇರೋದು ಭಾವನಾತ್ಮಕವಾಗಿ ಒಂದಾಗುವುದಕ್ಕೆ, ಕಾಂಗ್ರೆಸ್ ಜನರು ವಿಚಾರದ ಮೇಲೆ ಒಂದಾಗುವುದಕ್ಕೆ. ಕಾಂಗ್ರೆಸ್ ಕೆಲವು ತಪ್ಪುಗಳನ್ನು ಮಾಡಿ ಹೇಗೆ ಜನರಿಂದ ತಿರಸ್ಕರಿಸಲ್ಪಟ್ಟಿತ್ತು, ಅದನ್ನು ಅತ್ಯಂತ ಅವಸರದಲ್ಲಿ BJP ಮಾಡ್ತಾ ಇದೆ ಅಂತ ನನ್ನ ಅನುಮಾನ. ಆ ರೀತಿ ಅವಸರದ ಕ್ರಮಗಳು ಒಳ್ಳೆಯದು. ಒಟ್ಟು ರೈತ ಚಳವಳಿ ಅದು ಬೇರೆ ಬೇರೆ ಆಯಾಮದಲ್ಲಿ ಏನು ಈಗ ನಾನು ಬೇರೆ ಬೇರೆ ಸ್ವರೂಪದ ಇನ್ನೊಂದು ಕೇಳ್ತೇನೆ, ಕೊನೆಯದಾಗಿ ಕೇಳ್ತೇನೆ. ರೈತ ಕಾಯ್ದೆ ಇವತ್ತಿನ ಪರಿಸ್ಥಿತಿಯಲ್ಲಿ ನಿಮಗೆ ಇವತ್ತೇ ತರಬೇಕು ಹೇಳುವಂತ ಜರೂರತ್ತೇನು? ಅದರಿಂದ ನ್ಯಾಷನಲ್ ಇಂಟರ್ನ್ಯಾಷನಲ್ ಏನು ಕ್ರಾಂತಿ ಆಗ್ತದ? ಇಲ್ಲ. ನೀವು ಯಾಕೆ ಅದನ್ನು ಅಷ್ಟು ಮತ್ತೆ ನೀವು ಹೇಳ್ತೀರಿ 2.5 ವರ್ಷ ತಡಿತೇನೆ, 2 ವರ್ಷ ತಡಿತೇನೆ ಕೂಡ ನೀವು ಹೇಳ್ತೀರಿ. ಅದರ ಅರ್ಥ ಜರೂರತ್ತಿಲ್ಲ ಅಂತ ಆಯ್ತಲ್ಲ. ಯಾಕೆ ನೀವು ಈ ರೀತಿ? ಈಗ ಐ ಅಗ್ರಿ, ಕಾಶ್ಮೀರ ನೀವು ಪ್ರಣಾಳಿಕೆಯಲ್ಲಿ ಹಾಕೊಂಡಿದ್ರಿ, ಈ ದೇಶದಲ್ಲಿ ಯಾವಾಗ ನೋಡಿದ್ರು ಕಲ್ಲು ಹೊಡಿತಾರೆ, ಬರೀ ಉಪದ್ರವ ಕೊಡ್ತಾರೆ, ಓಕೆ ಅಪ್ಪ ಮಾಡಿದ್ರಿ. ಈ ರೈತರ ಕಾನೂನು ನಿಮಗೇನು ಅಷ್ಟು ದರ್ದು ನಾಳೆ ತರಬೇಕು ಅಂತ? ಅದು ಕೂಡ ಸುಗ್ರೀವಾಜ್ಞೆ ಸಂದರ್ಭ ಮೂಲಕ, ಅದು ಕೊರೋನಾದ ಟೈಮಲ್ಲಿ ನನಗೆ ನಾನು ಕೇಂದ್ರ ಸರ್ಕಾರ BJP ಅವರಿಗೆ ಹೇಳುದು, ನೌ ಯು ಹ್ಯಾವ್ ಎ ಲಾಟ್ ಆಫ್ ಇಶ್ಯೂ ಟು ಅಟೆಂಡ್ ವಿಚ್ ಈಸ್ ಮೋರ್ ಇಂಪಾರ್ಟೆಂಟ್ ಅಂಡ್ ಕ್ರೂಸಿಯಲ್. ವಿಶೇಷವಾಗಿ ಆರ್ಥಿಕ ಸಂಕಷ್ಟದ ದಿನಗಳಲ್ಲಿ ನೀವು ಅದರ ಬಗ್ಗೆ ಹೋದ್ರೆ ನಿಮಗೆ ಜನ ಬೆಂಬಲ ಜಾಸ್ತಿ ಆಗ್ತದೆ. ಇದು ವಿರೋಧಗಳನ್ನು ಕಟ್ಟಿಕೊಂಡು ಹೋಗ್ತೀರಿ. ಥ್ಯಾಂಕ್ ಯು MG ಹೆಗ್ಡೆ ಅವರೇ. ಇದು ರೈತರ ಹೋರಾಟ, ರೈತರ ಚಳವಳಿಗೆ ಒಂದು ಜಾಗತಿಕವಾದಂಥ ಒಂದು ಟ್ವಿಸ್ಟ್ ಸಿಕ್ಕಿದಂಥ ಸಂದರ್ಭದಲ್ಲಿ, ಅದು ಕೂಡ ಏನೋ ಪಾಪ್ ಗಾಯಕಿ, ಜಗತ್ತಿನ ಅತ್ಯಂತ ಪ್ರಭಾವಿತ ಮಹಿಳೆ ಕೂಡ ಹೌದು. ಸುಮಾರು ಏನು 12 ಸುಮಾರು 6 ಗಿನ್ನಿಸ್ ದಾಖಲೆಗಳು ಇರುವಂಥ, ಜೊತೆಗೆ ಸುಮಾರು 9 ಗ್ರಾಮಿ ಅವಾರ್ಡ್ ಪಡೆದಿರುವಂಥ ಒಬ್ಬ ಏನು ಸೆಲೆಬ್ರಿಟಿ ಸ್ಟಾರ್ ಪಾಪ್ ಗಾಯಕಿ ರಿಯಾನ್ನಾ ಹಾಕಿರುವಂಥ ಟ್ವೀಟ್ ಇವತ್ತು ಜಾಗತಿಕವಾಗಿ ಸದ್ದು ಮಾಡ್ತಾ ಇದೆ, ರೈತರ ದಿಲ್ಲಿಯಲ್ಲಿ ನಡೀತಾ ಇರುವ ರೈತರ ಚಳವಳಿಯ ಪರವಾಗಿ. ಈ ಸಂದರ್ಭದಲ್ಲಿ ನಮ್ಮ ಈ ಒಂದು ಮಾತುಕತೆಯಲ್ಲಿ ಭಾಗಿಯಾಗಿ ಈ ಒಂದು ನೆಲೆಯಲ್ಲಿ ಮಾತನಾಡಿದ್ದಕ್ಕಾಗಿ ನಾನು MG ಹೆಗ್ಡೆ ಅವರಿಗೆ ಪ್ರೀತಿಯ ಧನ್ಯವಾದ ಸಮರ್ಪಣೆ ಮಾಡ್ತಾ ಇದ್ದೇನೆ. ಹೆಗ್ಡೆ ಅವರೇ, ವೀಕ್ಷಕರೇ, ಇದು ಇವತ್ತಿನ ಮಾತುಕತೆ. ಸೊ ಈ ಸಂದರ್ಭದಲ್ಲಿ ನಾನು ಮತ್ತೊಮ್ಮೆ ಏನು ರೈತರ ಚಳವಳಿಗೆ ರಿಯಾನ್ನಾ ಕೊಟ್ಟಂಥ ಒಂದು ಟ್ವಿಸ್ಟ್, ಅದು ಜಾಗತಿಕವಾಗಿ ಒಂದಷ್ಟು ಸೌಂಡ್ ಅನ್ನು ಎಬ್ಬಿಸಿದೆ. ಜೊತೆಗೆ ಅದು ಇದು MG ಹೆಗ್ಡೆ ಅವರು ಹೇಳಿದಾಗೆ ಮತ್ತೊಂದಷ್ಟು ಏನು ಪ್ರತಿಕ್ರಿಯೆಗಳನ್ನು ಒಟ್ಟು ಆಗುತ್ತಾ ಹೋಗುತ್ತೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಮಾತುಕತೆಯನ್ನು ಸಮಾಪನ ಮಾಡ್ತಾ ಇದ್ದೇನೆ. ನಮಸ್ಕಾರ.
ಪ್ರಚಲಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್. ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್.